ನೂರಾರು ಇದ್ದರೇನು, ಮನಸ್ಸು ಒಂದೇ ಇರಲಿ. ಯೋಚನೆ 1000 ಇದ್ದರೇನು, ಗುರಿ ಒಂದೇ ಇರಲಿ. ಸುಖ ದುಃಖ ಏನೇ ಇರಲಿ, ಮುಖದಲ್ಲಿ ಸದಾ ನಗು ಇರಲಿ. ಸುತ್ತಲೂ ಕತ್ತಲೆ ಕವಿದಿರುವಾಗ ಎಲ್ಲೋ ಒಂದು ಕಡೆ ಸಣ್ಣ ಬೆಳಕು ಕಾಣಿಸುತ್ತದೆ. ಭರವಸೆ ಎಂದರೆ ಅದೇ ನಮ್ಮನ್ನು ಮುನ್ನಡೆಸುವ ಶಕ್ತಿ, ಆತ್ಮವಿಶ್ವಾಸ ಎಂಬುದು ನೆನಪಿನಲ್ಲಿಟ್ಟುಕೊಂಡು ಇಲ್ಲಿ ನೆರೆದಿರುವ ಸರ್ವರಿಗೂ ಶುಭೋದಯ, ಶುಭ ಮುಂಜಾನೆ ಹೇಳ ಬಯಸುತ್ತೇನೆ. ಇವತ್ತು ದಯಾಮತೆ ಇಗರ್ಜಿ ಪಾನೀರು ದೇರಳಕಟ್ಟೆ ಇಲ್ಲಿಯ ಕಥೋಲಿಕ್ ಸಭಾ ಪಾನೀರು ಘಟಕದ ವತಿಯಿಂದ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಕಟ್ಟಡ ಕಾರ್ಮಿಕರ ಫಲಾನುಭವಿಗಳಿಗೆ ಸಿಗುವ ವಿವಿಧ ಸೌಲಭ್ಯಗಳ ಮಾಹಿತಿ ಈ ಸಣ್ಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಮಾಹಿತಿ ಪಡೆಯಲು ಬಂದ ಸರ್ವರಿಗೂ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಧನ್ಯವಾದ ಪ್ರಭು, किया तूने कार्य महान मेरे प्रभु. कहता है दिल मेरा धन्यवाद प्रभु, किया तूने कार्य महान मेरे प्रभु. तूने दिया एक जीवन नया, कैसे कहूँ धन्यवाद मेरे प्रभु. तूने दिया एक जीवन नया, कैसे कहूँ धन्यवाद मेरे प्रभु. कहता है दिल मेरा धन्यवाद प्रभु, किया तूने कार्य महान मेरे प्रभु. तूने दिया एक निर्बाल को लाखों का धन्यवाद मेरे प्रभु. तूने दिया एक निर्बाल को लाखों पर धन्यवाद मेरे प्रभु. कहता है दिल मेरा धन्यवाद प्रभु, किया तूने कार्य महान मेरे प्रभु. कहता है दिल मेरा धन्यवाद प्रभु, किया तूने कार्य महान मेरे प्रभु. ಶ್ರೀಮತಿ ವಿಲ್ಮಾ ಎಲಿಜಬೆತ್ ಅವರು ಕಾರ್ಮಿಕ ಅಧಿಕಾರಿ ಉಪವಿಭಾಗ ಮಂಗಳೂರು. ಶ್ರೀ ವೀರೇಂದ್ರ ಕುಮಾರ್ ಸೀನಿಯರ್ ಲೇಬರ್ ಆಫೀಸರ್ ಇವರೊಂದಿಗೆ ಶ್ರೀ ಹರೀಶ್ ಕಾರ್ಮಿಕ ಇಲಾಖೆ. ನಮ್ಮ ದಯಾಮಾತೆಯ ಇಗರ್ಜಿಯ ಧರ್ಮಗುರುಗಳು ಹಾಗೂ ಕಥೋಲಿಕ್ ಸಭಾ ಮಂಗಳೂರು ದಕ್ಷಿಣ ವಲಯದ ಪಾನೀರು ಘಟಕದ ಆಧ್ಯಾತ್ಮಿಕ ನಿರ್ದೇಶಕರು ಮತ್ತು ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ವಂದನೀಯ ಗುರು ಡೆನಿಸ್ ವಾರಿಸ್ ಇವರು. ಪಾನೀರು ದಯಾಮಾತೆಯ ಇಗರ್ಜಿಯ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಎಲಿಯಸ್ ಡಿಸೋಜರ್ ಅವರು. ನಮ್ಮ ಇಗರ್ಜಿಯ SVP ಸಭೆಯ ಅಧ್ಯಕ್ಷರಾದ ಶ್ರೀ ಜಾನ್ ಪಾಯ್ಸ್ ಇವರು. ನಮ್ಮ ಕಥೋಲಿಕ್ ಸಭಾ ಪಾನೀರು ಘಟಕದ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕಾರಣಕರ್ತರಾದ ಶ್ರೀ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ್ನ ಮತ್ತು ಕಾರ್ಯದರ್ಶಿ ಶ್ರೀಮತಿ ಇರುವೇದ ಮಿನೇಜಸ್ ವೇದಿಕೆ ಮೇಲೆ ಬರಬೇಕಾಗಿ ವಿನಯದಿಂದ ಕೇಳಿಕೊಳ್ಳುತ್ತೇನೆ. ನರಸಿಂಹನವರ ಇಗರ್ಜಿ ಪನೀರು ಕಥೋಲಿಕ್ ಸಭಾ ಪನೀರು ಘಟಕದ 30ನೇ ವರ್ಷ ಸಂಭ್ರಮಾಚರಣೆ ಪ್ರಯುಕ್ತ ಈ ಕಾರ್ಮಿಕ ದಿನಾಚರಣೆಯ ಸಂದರ್ಭದಲ್ಲಿ ನಡೆಯುವಂತಹ ಕಟ್ಟಡ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳು, ಅದೇ ರೀತಿ ಇದರ ಮಾಹಿತಿ ಕಾರ್ಯಕ್ರಮಗಳು ನಾವು ಈ ದಿನ ಈ ಪನೀರ್ ಚರ್ಚೆ ಸಭಾಂಗಣದಲ್ಲಿ ಆಯೋಜಿಸಿದ್ದೇವೆ. ಅದೇ ರೀತಿ ಈ ಮಾಹಿತಿ ಕಾರ್ಯಕ್ರಮ ನನಗೆ ನನ್ನ ಒಂದು ಆಸೆ ಇತ್ತು. ಇದರಲ್ಲಿ ಸಿಗುವಂತಹ ಸವಲತ್ತುಗಳನ್ನು ಈಗಾಗಲೇ ನಾನು ಹಲವು ಬಾರಿ ಪುಸ್ತಕಗಳೇ ಪ್ರಕಟಿಸಿ ಎಲ್ಲರ ಚರ್ಚಿನ ಸದಸ್ಯರಿಗೆ ಹಂಚಲಾಗಿದೆ. ಆದರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ನಾನು ಮೇಡಮಲ್ಲಿ ನಮ್ಮ ವಿಲ್ಮಾ ಮೇಡಮ್ ಹತ್ರ ನಾನು ಹೋಗಿ ಭೇಟಿ ಮಾಡಿದಾಗ ಅವರು ಇಚ್ಛೆಯಿಂದ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾ ಇದೆ, ಇಂಥ ಮಾಹಿತಿ ಜನಸಾಮಾನ್ಯರಿಗೆ ಸಿಗ್ಬೇಕಂತ ಅವರೊಂದು ಆಸೆಯಾಗಿದೆ. ಅದರಿಂದ ಈ ಸ್ಟೇಜ್ ಗಣ್ಯರಿಗೆ ಅದೇ ರೀತಿ ಇಲ್ಲಿರುವ ಎಲ್ಲರಿಗೂ ನಾನು ಆತ್ಮೀಯರಿಗೆ ಸ್ವಾಗತಿಸಲು ನಿಮ್ಮ ಮುಂದೆ ಇದ್ದೇನೆ. ಆತ್ಮೀಯರೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಪನೀರ್ ಚರ್ಚಿನ ಧರ್ಮಗುರುಗಳ ರೆವರೆಂಡ್ ಫಾದರ್ ಡೆನಿಸ್ ವಾರಿಸ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸದಾ ಪ್ರೋತ್ಸಾಹ ನೀಡುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನು ತಟ್ಟುತ್ತಾ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಘಟಕದ ಸ್ಥಾಪಕ ಅಧ್ಯಕ್ಷರಾದ ಶ್ರೀ ಫಿಲಿಪ್ ಡಿಸೋಜರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಮಾಹಿತಿದಾರರು, ಅದೇ ರೀತಿ ನಮ್ಮ ಸಮುದಾಯದ ಶ್ರೀಮತಿ ವಿಲ್ಮಾ ಎಲಿಜಬೆತ್ ಇವರು ನಮ್ಮ ಮಂಗಳೂರಿನಿಂದ ಈ ಬೆಳಿಗ್ಗೆ
ನಾನು ಕೇಳ್ಕೊಂಡಾಗ ಫೋನಲ್ಲಿ ಕೇಳ್ಕೊಂಡೆ ಹೊರಟಿದ್ದೀರಾ ಮೇಡಮ್ ಅಂತ. ನಾವು ಹೊರಟಿದ್ದೇನೆ, ಬರ್ತಾ ಇದ್ದೀನಿ ಅಂತ ಅಧಿಕಾರಿಗಳ ಜೊತೆಗೆ ತಂಡವನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ನಿಜವಾದ ಸಂತೋಷ ಆಗ್ತಾ ಇದೆ. ಅವರನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಘದ ಕಾರ್ಯದರ್ಶಿ ರೋಹಿತಾ ಮಿನಿಸ್ಟರ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಕಥೋಲಿಕ್ ಸಭಾ ಪನೀರು ಘಟಕ ಇವರಿಗೆ ನಾನು ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಇಂತಹ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ವಿವಿಧ ಸರ್ಕಾರಿ ಸಂಪನ್ಮೂಲಗಳನ್ನು ಯಾವ ರೀತಿಯಲ್ಲಿ ಪಡೆಯಬೇಕು ಮತ್ತು ಯಾವ ರೀತಿಯ ಸಂಪನ್ಮೂಲಗಳು ಸರ್ಕಾರದಿಂದ ಜನರಿಗೆ ದೊರೆಯುತ್ತಾ ಇವೆ ಎಂಬ ಮಾಹಿತಿಯನ್ನು ಇಲ್ಲಿ ಕಟ್ಟಡ ಕಾರ್ಮಿಕರು ಮತ್ತು ಇತರ ಕಾರ್ಮಿಕರು ಪಡೆಯಲಿಕ್ಕೆ ಅನುಕೂಲವಾಗುತ್ತದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡುವಂತಹ ಎಲ್ಲ ಮಾಹಿತಿದಾರರು ನಮ್ಮ ಚರ್ಚಿನ ಸದಸ್ಯರಿಗೆ ಅಗತ್ಯವಿರುವಂತಹ ಎಲ್ಲ ಮಾಹಿತಿಗಳನ್ನು ನೀಡಬೇಕಾಗಿ ವಿನಂತಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ. ಆದಿತ್ಯವಾರ ಒಂದು ವಿಶೇಷವಾದ ಕಾರ್ಯಕ್ರಮ ಈ ನಮ್ಮ ಚರ್ಚಿನ ಸಭಾಭವನದಲ್ಲಿ ನಡೆಯುತ್ತಾ ಇದೆ. ಕಾರ್ಮಿಕರ ದಿನಾಚರಣೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ವತಿಯಿಂದ ಸಿಗುವಂಥ ವಿವಿಧ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡುವಂಥ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ಚರ್ಚಿನ ಕಥೋಲಿಕ್ ಸಭಾ ಘಟಕದವರು ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ಪ್ರಪ್ರಥಮವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಸಮುದಾಯದವರು ಸವಲತ್ತುಗಳನ್ನು ಪಡೆಯಲು ಸರ್ಕಾರದ ವತಿಯಿಂದ ಸ್ವಲ್ಪ ಹಿಂದೆ ಇದ್ದಾರೆ, ಅಲ್ಲ ಮುಂದೆ ಇಲ್ಲ. ನಮಗೆ ಬೇಡಪ್ಪ, ನಾವು ಕಷ್ಟಪಟ್ಟು ಕೆಲಸ ಮಾಡಿ ಸಿಕ್ಕಿದ್ದೇ ಸಾಕು. ನಾವು ಸ್ವಲ್ಪ ಹಿಂದೆ, ನಮ್ಮ ಸಮುದಾಯವರು ವಿಲ್ಮತ ಅವರು ಸರಿಯಾ, ಸ್ವಲ್ಪ ಹಿಂದೆ, ನಮಗೆ ಬೇಡಪ್ಪ, ನಾವು ಕಷ್ಟಪಟ್ಟು ಕೆಲಸ ಮಾಡಿದರೆ ಸಾಕು ಅದು ಸಿಗುವಂಥದ್ದು. ಇಲ್ಲದಿದ್ದರೆ ಕೇಂದ್ರ ಸರ್ಕಾರದ ವತಿಯಿಂದ, ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ನಾವು ಅಲ್ಪಸಂಖ್ಯಾತರು ಹಲವಾರು ಯೋಜನೆಗಳು ಸವಲತ್ತುಗಳಿವೆ ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ನಮಗೆ ಬಹುಶಃ ಅದರ ಬಗ್ಗೆ ಮಾಹಿತಿ ಇಲ್ಲ, ಜಾಗೃತಿ ಇಲ್ಲ, ಬಹುಶಃ ನಮಗೆ ಅದರ ಆಶೆ ಸಹ ಇಲ್ಲ. ಆಶೆ ಇದ್ದರೆ ನಾವೇನನ್ನು ಮಾಡ್ಬೋದು, ಅದನ್ನು ಈಡೇರಿಸ್ಬೋದು. ಬಹುಶಃ ಒಂದು ಜಾಗೃತಿ ಮೂಡಿಸಬೇಕಿದೆ. ಹಲವಾರು ಯೋಜನೆಗಳಿವೆ, ಸವಲತ್ತುಗಳಿವೆ. ಅದನ್ನು ನಾವು ಪಡೆದು ನಾವು ಮತ್ತು ನಮ್ಮ ಕುಟುಂಬ ಅಭಿವೃದ್ಧಿ ಆಗಬೇಕು, ಬೆಳೆಯಬೇಕು. ಆ ದಿಶೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸಿಗುವಂಥ ಹಲವಾರು ಸವಲತ್ತುಗಳು, ಆ ಒಂದು ಲೀಫ್ಲೆಟ್ನಲ್ಲಿ ಒಂದು 10-12 ಸವಲತ್ತುಗಳಿವೆ. ಧರ್ಮಾರ್ಥ ಒಂದು ನೋಂದಾವಣಿ ಮಾಡೋದು, ಮತ್ತೆ ಅದರ ಹಿಂದೆ ಸ್ವಲ್ಪ ಹೋಗಬೇಕು, ಕೆಲಸ ಸ್ವಲ್ಪ ಮಾಡಬೇಕು. ಬಹುಶಃ ಪ್ರಯತ್ನ ಮಾಡಿದ್ರೆ ನಾವು ಪಡೆಯಲು ಸಾಧ್ಯವಿದೆ. ಬಹುಶಃ ಈ ಒಂದು ಕಾರ್ಯಕ್ರಮ ನಮ್ಮ ಸಮುದಾಯವರಿಗೆ ಉಪಕಾರಿಯಾಗಲಿ, ನಮ್ಮ ಈ ಸವಲತ್ತುಗಳ ಬಗ್ಗೆ ಒಂದು ಜಾಗೃತಿ ಮೂಡಲಿ, ಮತ್ತು ಇಲ್ಲಿ ಈ ಮಾಹಿತಿಯನ್ನು ಪಡೆದವರು ಈ ಸವಲತ್ತುಗಳನ್ನು ಪಡೆಯುವಂತಾಗಲಿ ಮತ್ತು ಇತರರಿಗೆ ಪ್ರೋತ್ಸಾಹವನ್ನು ನೀಡುವಂತಾಗಲಿ, ಅದು ಸಹ ಸಾಧ್ಯವಿದೆ. ಕೆಲವೊಮ್ಮೆ ನಾವು ಪಡೆದು ಆ ಸವಲತ್ತುಗಳನ್ನು ಇತರರಿಗೆ ಅದರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಿದೆ, ಇತರರಿಯನ್ನು ಪ್ರೋತ್ಸಾಹಿಸಲಿಕ್ಕೆ ಸಾಧ್ಯವಿದೆ. ನಾನು ಪಡೆದಿದ್ದೇನೆ, ನೀನು ಸಹ ಪಡೆದುಕೊಳ್ಬೋದು, ಹೀಗೆ ಒಂದು ಪ್ರೋತ್ಸಾಹವನ್ನು ನೀಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ನಮ್ಮ ಸಮುದಾಯದವರಿಗೆ ಈ ಒಂದು ಕಾರ್ಯಕ್ರಮ ಸಹಕಾರಿಯಾಗಲಿ. ನಮ್ಮ ಸಮುದಾಯವರು ಪ್ರತ್ಯೇಕವಾಗಿ ಕಟ್ಟಡ ಕಾರ್ಮಿಕರು, ಅವರಿಗೆ ಸರ್ಕಾರದ ವತಿಯಿಂದ ಇರುವಂಥ ಸೌಲಭ್ಯಗಳನ್ನು ಪಡೆದು ನಮ್ಮ ಸಮುದಾಯವರು, ಕಟ್ಟಡ ಕಾರ್ಮಿಕರು, ಅವರ ಬೆಳವಣಿಗೆ ಆಗಲಿ, ಅಭಿವೃದ್ಧಿ ಆಗಲಿ. ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೋರುತ್ತೇನೆ. ಮತ್ತು ಇಲಾಖೆ ವತಿಯಿಂದ ಶ್ರೀಮತಿ ವಿಲ್ಮತಾ ಅವರು ಮತ್ತು ಇನ್ನಿಬ್ಬರು ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಹ ಅಭಿನಂದನೆಗಳನ್ನು ಸಲ್ಲಿಸಿ ಅವರ ಒಂದು ಮಾರ್ಗದರ್ಶನ
ನಮ್ಮ ಸಮುದಾಯವರಿಗೆ ಸಿಗಲಿ ಮತ್ತು ಅವರಿಗೆ ಉಪಯೋಗವಾಗಲಿ ಎಂದು ಇಡೀ ಕಾರ್ಯಕ್ರಮಕ್ಕೆ ಅತಿಥಿಗಳಿಗೆ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮೊಂದಿಗೆ ಹಾಜರಿದ್ದರು ಶ್ರೀ ವೀರೇಂದ್ರ ಕುಮಾರ್, ಸೀನಿಯರ್ ಲೇಬರ್ ಆಫೀಸರ್. ಇವರಿಗೂ ನಮ್ಮ ಘಟಕದ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮೊಂದಿಗೆ ಹಾಜರಿದ್ದರು ಶ್ರೀ ಹರೀಶ್, ಕಟ್ಟಡ ಇಲಾಖೆ. ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ದಯಾಮಾತೆ ಗರ್ಜೆ ಧರ್ಮಗುರುಗಳು ಹಾಗೂ ಕಥೋಲಿಕ ಸಭಾ ಮಂಗಳೂರು ದಕ್ಷಿಣ ವಲಯ ಪಾನೀರು ಘಟಕ, ಇದರ ಆಧ್ಯಾತ್ಮಿಕ ನಿರ್ದೇಶಕ ಮತ್ತು ಕಾರ್ಯಕ್ರಮದ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿದ ಅತಿ ವಂದನೀಯ ಗುರುಗಳು ಡೆನಿಸ್ ಸುವಾರಿಸ್, ಇವರಿಗೂ ಪೂರ್ವಕ ಧನ್ಯವಾದ. ಹಾಗೂ SVP ಘಟಕದ ಅಧ್ಯಕ್ಷರು ಜಾನ್ ಪಾಯಿಸ್, ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸಿಕೊಂಡ ಕಾರ್ಮಿಕರು ಜೀವ ಅವರದು ಸಮರ್ಪಣೆಯಾದ ಉದ್ದೇಶಕ್ಕಾಗಿ ಚಿಕಾಗೋದಲ್ಲಿ ಮೊದಲಿಗೆ ಮೇ ದಿನಾಚರಣೆ ಅವರ ನೆನಪಿಗೋಸ್ಕರ ಪ್ರಾರಂಭವಾಯಿತು. ಆವಾಗಿನಿಂದ ಕಾರ್ಮಿಕರಿಗೆ 8 ಗಂಟೆಗಳ ಕಾಲ ಕೆಲಸ ಕೊಡುವುದು ಪ್ರಾರಂಭವಾಯಿತು. 8 ಗಂಟೆ ಕೆಲಸ, 8 ಗಂಟೆ ಮನರಂಜನೆ, 8 ಗಂಟೆ ನಿದ್ದೆ, ಈ ತರ ಪ್ರಾರಂಭವಾಗಿದ್ದೇ ಆ ಹುತಾತ್ಮ ಕಾರ್ಮಿಕರಿಂದ. ಹಾಗಾಗಿ ಇದಕ್ಕೆ ಅತ್ಯಂತ ಮಹತ್ವವಿದೆ. ಈ ದಿನಾಚರಣೆಯನ್ನು ಇಡೀ ವಿಶ್ವದಲ್ಲಿ ಮೇ 1ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕ ದಿನಾಚರಣೆಯಿಂದ ಆಚರಿಸ್ತಾರೆ. ಯಾಕೆಂದ್ರೆ ಆವತ್ತು ಕಾರ್ಮಿಕರು ತಮ್ಮ ಶಕ್ತಿ ಏನು, ತಮ್ಮ ಧೈರ್ಯ ಏನು ಎಂದು ತೋರಿಸಿದ್ರು. ಅವರ ಪ್ರಾಣ ಕೊಟ್ಟು ಸಹ ಉಳಿದ ಎಲ್ಲ ಪ್ರಪಂಚದ ಕಾರ್ಮಿಕರಿಗೆ ಒಳ್ಳೆದಾಗ್ಲಿ ಅಂತ ಅವರು ಆ ಹೋರಾಟ ಮಾಡಿದ್ರು. ಅದಕ್ಕೋಸ್ಕರ ಕಾರ್ಮಿಕ ದಿನಾಚರಣೆ ಮಾಡ್ತೇವೆ. ಈ ಕಾರ್ಮಿಕ ದಿನಾಚರಣೆ ಆದ ನಂತರ ಭಾರತದಲ್ಲಿ ಕಾರ್ಮಿಕರಿಗೆ ಸುಮಾರು 30ಕ್ಕೂ ಹೆಚ್ಚು ಕಾನೂನುಗಳು ಪ್ರಾರಂಭ ಆಯಿತು. ಈಗ ನಾನು ನಿಮಗೆ ಇದೊಂದು ಸ್ವಲ್ಪ ಡ್ರೈ ಸಬ್ಜೆಕ್ಟ್, ಚೂರು ಅರ್ಥ ಮಾಡಿಕೊಳ್ಳಿ. ಒಂದು ಅರ್ಧ ಗಂಟೆ ಒಳಗೆ ನಿಮಗೆಲ್ಲ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ ನಾನು. ಮೊದಲು ಕನಿಷ್ಠ ವೇತನ ಕಾಯ್ದೆ. ನೀವು ಯಾರು ಕೆಲಸಕ್ಕೆ ಹೋಗ್ತಿರೋ 8 ಗಂಟೆ ಕೆಲಸ ಮಾಡಿದ್ರೆ ಅದಕ್ಕೆ ಇಷ್ಟು ಸ್ಯಾಲ್ರಿ ಕೊಡಬೇಕು ಅಂತ ಸರ್ಕಾರ ಫಿಕ್ಸ್ ಮಾಡ್ತಿರುತ್ತೆ. ಆ ಸ್ಯಾಲರಿ ಮಾಲೀಕರು ನಿಮಗೆ ಕೊಡಲೇಬೇಕು. ಅದನ್ನೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ನೀವು ಕಾರ್ಮಿಕ ಇಲಾಖೆಗೆ ಅಪ್ರೋಚ್ ಆದ್ರೆ ವಿದ್ ಪರಿಹಾರ ಆ ಸ್ಯಾಲ್ರಿ ನಿಮಗೆ ನಾವು ಕೊಡಿಸಿಕೊಡ್ತೇವೆ. ಮೊದಲನೇದು. ಎರಡನೇದು, 8 ಗಂಟೆಗಿಂತ ಹೆಚ್ಚಿಗೆ ಕೆಲಸ ಮಾಡಿದ್ರೆ ಪ್ರತಿ ಗಂಟೆಗೆ ಡಬಲ್ ವೇಜಸ್ ಕೊಡ್ಬೇಕು. ಆಮೇಲೆ 6 ದಿನ ಕೆಲಸ ಮಾಡಿದ್ರೆ ಭಾನುವಾರ ರಜೆ ಕೊಡಿ ಅಂತಲ್ಲ, 6 ಡೇಸ್ ಕೆಲಸ ಮಾಡಿದ್ರೆ 7th ಡೇ ಲೀವ್ ಕೊಡ್ಲೇಬೇಕು. ಮನುಷ್ಯನಿಗೆ 7 ದಿನದಲ್ಲಿ 1 ದಿನ ರಜಾ ಕೊಡ್ಲೇಬೇಕು ವಿತ್ ಸ್ಯಾಲರಿ. ಈ ತರ ಇದೆ. ಇದು ಸಂಘಟಿತ ವಲಯದಲ್ಲಿರುವ ಕಾರ್ಮಿಕರಿಗೆ ನಾನು ಹೇಳ್ತಿರೋದು. ಕಾರ್ಖಾನೆ ಕಾರ್ಮಿಕರು, ಅಂಗಡಿಯಲ್ಲಿ ಕೆಲಸ ಮಾಡೋ ಕಾರ್ಮಿಕರು, ಇಂಥವರು, ಇವರು ಸಂಘಟಿತ ಕಾರ್ಮಿಕರು. ಭಾರತದಲ್ಲಿ ಸಂಘಟಿತ ಕಾರ್ಮಿಕರು ಇರೋದು ಸುಮಾರು 6ರಿಂದ 8% ಅಷ್ಟೇ. 92% ಅಸಂಘಟಿತ ಕಾರ್ಮಿಕರು. ಆ ಬಗ್ಗೆ ನಾನು ನಿಮ್ಗೆ ಮುಂದಕ್ಕೆ ಹೇಳ್ತೇನೆ. ಈಗ ಸಂಘಟಿತ ಕಾರ್ಮಿಕರದ್ದು ಕನಿಷ್ಠ ವೇತನ ಕಾಯ್ದೆ ಆಯ್ತು. ವೇತನವನ್ನು ಈ ತಿಂಗಳು ಕೆಲಸ ಮಾಡಿದ ವೇತನವನ್ನು ಬರುವ ತಿಂಗಳು 7ನೇ ತಾರೀಕು ಒಳಗೆ ಕೊಡಬೇಕು, ಅದು ಕಾನೂನು. ಅನಂತರ ಸಂಸ್ಥೆಗೆ ಎಷ್ಟು ಲಾಭಾಂಶ ಸಿಗ್ತದೆ ವರ್ಷದಲ್ಲಿ, ಅದರ ಆಧಾರದ ಮೇಲೆ 8.33 ಇಂದ 20% ವರೆಗೂ ಬೋನಸ್ ಕೊಡಬೇಕು. 3ನೇದು. ಅದಾದ್ಮೇಲೆ 50 ಜನ ಕೆಲಸ ಮಾಡುವ ಸಂಸ್ಥೆ ಇದ್ರೆ, ಕಾರ್ಖಾನೆ ಸಂಸ್ಥೆ ಅಥವಾ ಯಾವ್ದಾದ್ರು ಕಾರ್ಖಾನೆಯಲ್ಲಿ 50 ಜನ ಕೆಲಸ ಮಾಡ್ತಿದ್ರೆ ಅಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿ ಕಾಯ್ದೆ ಅಂತ ಒಂದು ಜಾರಿ ಇದೆ. ಆ ಪ್ರಕಾರ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮಿಂದ 20 ರೂಪಾಯಿ, ಮಾಲೀಕರಿಂದ 40 ರೂಪಾಯಿ ತರ ವರ್ಷಕ್ಕೊಮ್ಮೆ ಕಲೆಕ್ಟ್ ಮಾಡ್ತಾರೆ. ಆ ದುಡ್ಡಿಂದ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕೆ ಸ್ಕಾಲರ್ಶಿಪ್, ಕಣ್ಣಿನ ತೊಂದರೆ ಇದ್ರೆ ಕನ್ನಡಕ, ಟ್ರೈಸಿಕಲ್, ಆಮೇಲೆ ಯೂನಿಯನ್ ಇಂದ ಆಟೋಟ ಸ್ಪರ್ಧೆಗಳು, ಸಮುದಾಯ ಭವನ ಮದುವೆಗಾಗಿ ಇಂಥ ಎಲ್ಲ ಫೆಸಿಲಿಟಿಗಳನ್ನು ನೀಡುವ ಸೌಲಭ್ಯ ಸಹ ಇದೆ. ಆಯ್ತಾ? ಅದರ ನಂತರ ರಾಷ್ಟ್ರೀಯ ಮತ್ತು ಹಬ್ಬದ ರಜಾ ದಿನಗಳು, ಎಲೆಕ್ಷನ್ ರಜಾ, ಇವೆಲ್ಲ ಕೊಡ್ಲಿಲ್ಲ ಅಂದ್ರೆ, ವಿದ್ ಸ್ಯಾಲರಿ ಕೊಡ್ಲಿಲ್ಲ ಅಂದ್ರೆ ಮಾಲೀಕರ ವಿರುದ್ಧ ನೀವು ದೂರು ಕೊಡ್ಬೋದು ನಮ್ಮ ಇಲಾಖೆಗೆ. ಈಗ ಮೊನ್ನೆ ಎಲೆಕ್ಷನ್ ಆಯ್ತು, ಅವತ್ತಿನ ದಿವಸ ಒಂದೇ ರಜಾ ಕೊಡ್ಬೇಕು ವೋಟ್ ಹಾಕಿದವರಿಗೆ. ವೋಟ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ರಜಾ ಕೊಟ್ಟಿಲ್ಲ, ಅವತ್ತು ಕೆಲಸ ಮಾಡಿಸಿದಾರೆ ಅಂದ್ರೆ ಅವತ್ತು ಡಬಲ್ ವೇಜಸ್ ಕೊಡ್ಬೇಕು. ಮೇ ದಿನಾಚರಣೆ ದಿವಸ ರಜಾ ಕೊಟ್ಟಿಲ್ಲ, ಕೆಲಸ ಮಾಡಿಸಿದ್ದಾರೆ, ಡಬಲ್ ವೇಜಸ್ ಕೊಡ್ಬೇಕು. ಇವೆಲ್ಲ ಕಾರ್ಮಿಕ ಇಲಾಖೆಯ ಕಾನೂನಿದೆ. ಆಮೇಲೆ ಇನ್ನೊಂದು, ಗ್ರಾಜ್ಯುಟಿ, ಯಾರು 5 ವರ್ಷ ಕೆಲಸ ಮಾಡಿ ಕೆಲಸ ಬಿಟ್ಟಿದ್ದಾರೆ ಅಥವಾ 60 ವರ್ಷ ಆಗಿದೆ ಕೆಲಸ ಬಿಡ್ತಾ ಇದ್ದಾರೆ, 5 ವರ್ಷ ಯಾರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ, ಆ ಸಂಸ್ಥೆಯಲ್ಲಿ 10 ಜನಕ್ಕಿಂತ ಹೆಚ್ಚಿದ್ರೆ ಅಲ್ಲಿ ನಿಮಗೆ ಉಪದಾನ ಅಂತ ಕೊಡಬೇಕು, ಸೆಟಲ್ಮೆಂಟ್. ಪ್ರತಿ ಕೆಲಸ ಮಾಡಿದ ಪ್ರತಿ ವರ್ಷಕ್ಕೆ 15 ದಿವಸದ ಸ್ಯಾಲರಿ ಅಂತೆ ಸೆಟಲ್ಮೆಂಟ್ ಅಮೌಂಟ್ ಕೊಡಬೇಕು. ನೀವು ಮನೆಗೆ ಹೋಗುವಾಗ 60 ವರ್ಷ ಆದಾಗ ನಿಮಗೆ ಮುಂದಕ್ಕೆ ಏನು ಆದಾಯ ಇಲ್ದಾಗ ಇದು ಯೂಸ್ ಆಗಲಿ ಅಂತ ಹೇಳಿ
ಒಂದು ಮೊತ್ತ ನೀವು ಸಂಸ್ಥೆಗೆ ದುಡಿದಿದ್ದಕ್ಕೋಸ್ಕರ ಈ ಅಮೌಂಟನ್ನು ಕೊಡಬೇಕಾಗುತ್ತೆ ಸೆಟಲ್ಮೆಂಟ್. ಇದಿಷ್ಟು ಕಾಯ್ದೆಗಳು, ಇನ್ನೂ ಅನೇಕ ಸಂಘಟಿತ ಕಾರ್ಮಿಕರಿಗೋಸ್ಕರ ಕಾಯ್ದೆಗಳಿವೆ. ಇದರಲ್ಲಿ ಏನಾದರೂ ನಿಮಗೆ ಪರಿಹಾರ ಸಿಗಲಿಲ್ಲ ಅಂದರೆ ಕಾರ್ಮಿಕ ಇಲಾಖೆಗೆ ನೀವು ಅರ್ಜಿ ಹಾಕಿ ಪರಿಹಾರ ಪಡೆಯಬಹುದಾಗಿದೆ. ನಮ್ಮ ಕಚೇರಿ ಬನ್ಸ್ ಹಾಸ್ಟೆಲ್ ಭಾರತ್ ಬಿಡಿ ಆಪೋಸಿಟ್ ಇದೆ. ಭಾರತ್ ಬಿಡಿ ಕಚೇರಿಯ ಎದುರುಗಡೆ ಕಾರ್ಮಿಕ ಇಲಾಖೆ ಇರೋದು. ಈಗ ಅಸಂಘಟಿತ ಕಾರ್ಮಿಕರಿಗೆ ಏನೇನು ಸೌಲಭ್ಯ ಇದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಅತ್ಯಂತ ಉತ್ತಮ ಯೋಜನೆ ಇಡೀ ಭಾರತದಲ್ಲಿ ಕರ್ನಾಟಕವೇ ಹೆಸರು ಪಡೆದ ಯೋಜನೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಯೋಜನೆ. ಈ ಯೋಜನೆಯಲ್ಲಿ ನಿಮಗೇನು ಕೆಲಸ 18ರಿಂದ 60 ವರ್ಷ ಏಜ್ ಲಿಮಿಟ್ ಒಂದು ನೆನ್ಪಿಟ್ಕೊಳ್ಬೇಕು. ಎರಡನೇದು, ಕಟ್ಟಡ ಕಾರ್ಮಿಕ ಅಂದ್ರೆ ಯಾರು? ನಿಮ್ಮ ಒಂದು ಕಟ್ಟಡಕ್ಕೆ ಯಾವುದೇ ಆಗಿರಲಿ, ಮನೆ, ಬಿಲ್ಡಿಂಗ್, ಕಮರ್ಷಿಯಲ್, ಯಾವುದೇ ರೋಡು, ಟಾರ್ ಹಾಕೋದು, ಪಂಚಾಂಗ ಹಾಕೋದ್ರಿಂದ ಹಿಡಿದು ಕಟ್ಟಡದ್ದು ಪೇಂಟಿಂಗ್ ಆಗಿ ಕಟ್ಟಡ ಮುಗಿಸುವ ತನಕ ಯಾರ್ಯಾರು ಕೆಲಸ ಮಾಡ್ತಾರೋ ಎಲ್ಲರೂ ಕಟ್ಟಡ ಕಾರ್ಮಿಕರು. ನೆಲದ ಕೆಲಸ, ಹೆಲ್ಪರು, ಮೇಸ್ತ್ರಿ, ಪೇಂಟರು, ಎಲೆಕ್ಟ್ರಿಷಿಯನ್, ಪ್ಲಂಬರು, ಫಿಟ್ಟರು, ಟೈಲ್ ಹಾಕುವವನು, ಎಲ್ಲರೂ ಈ ಕಾರ್ಪೆಂಟ್ರು ಯಾರ್ಯಾರು ಕೆಲಸ ಮಾಡ್ತಾರೋ ಅಷ್ಟು ಜನ ಕಟ್ಟಡ ಕಾರ್ಮಿಕರು. ಈ ಕಟ್ಟಡ ಕಾರ್ಮಿಕರು 60 ವರ್ಷ ಒಳಗಿರೋರು ನಮ್ಮ ಇಲಾಖೆಗೆ ಬಂದು ನೋಂದಣಿ ಮಾಡಬೇಕು. ನೋಂದಣಿ ಶುಲ್ಕ ಇರೋದು 25 ರೂಪಾಯಿ, ಸದಸ್ಯತ್ವ ಶುಲ್ಕ ಇರೋದು 25 ರೂಪಾಯಿ. ಫಸ್ಟಿಗೆ ನೀವು ನೋಂದಣಿ ಮಾಡುವಾಗ 25 ರೂಪೀಸ್ ಕೊಟ್ಟು 50 ರೂಪೀಸ್ ನೀವು ಕೆನರಾ ಬ್ಯಾಂಕಿಗೆ ಕಟ್ಟಬೇಕು. ಅಲ್ಲಿ ಯಾವ ಹಣದ ವ್ಯವಹಾರ ಇಲ್ಲ, ಜೊತೆಗೆ ಎಲ್ಲ ಆನ್ಲೈನ್ ವ್ಯವಸ್ಥೆ ಇದೆ, ಆಯ್ತಾ. 50 ರೂಪಾಯಿ ನೀವು ಕೆನರಾ ಬ್ಯಾಂಕಿಗೆ ಕಟ್ಟಿ ಚಲನ್ ತಂದು ಕೊಟ್ರೆ, ಅರ್ಜಿ ಒಂದಿದೆ, ಫಾರಂ 5 ಅಂತ ಒಂದು ಅರ್ಜಿ ಇದೆ. ಇದೊಂದು ಅರ್ಜಿ 5-1. ಈ ಅರ್ಜಿ ನಿಮ್ಮ ಹಾಗೂ ನಿಮ್ಮ ಮನೆಯವರ ಡೀಟೇಲ್ಸ್ ಫಿಲ್ ಮಾಡ್ಲಿಕ್ಕೆ, ನಾಮಿನಿ ಯಾರು ಅದೆಲ್ಲ ಇದರಲ್ಲಿ ಫಿಲ್ ಮಾಡಬೇಕು. ಈ ಅರ್ಜಿ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಕಟ್ಟಡ ಕಾರ್ಮಿಕರಾಗಿ, ಅಲ್ಲಿಂದ ಒಂದು ಪ್ರಮಾಣ ಪತ್ರ, ಇಂಥವರು ನನ್ನ ಹತ್ರ ಕೆಲಸ ಮಾಡ್ತಿದ್ದಾರೆ, ಇವತ್ತು ನನ್ನ ಹತ್ರ ಪೇಂಟಿಂಗ್ ಕೆಲಸಕ್ಕೆ ಬಂದಿದ್ದಾರೆ ಹೌದು ಅಂತ ಯಾರಾದ್ರೂ, ನಿಮಗೆ ಯಾರು ಸಿಗ್ಲಿಲ್ಲ ಅಲ್ಲಿ ಮೇಸ್ತ್ರಿ, ಅವ್ರಿಗಾದ್ರೂ ನೀವು ಸೈನ್ ಹಾಕಿಸ್ಕೊಂಡು ಬರ್ಬೋದು, ಆಯ್ತಾ. ಇಲ್ಲ ಅಂದ್ರೆ ಯಾವ್ದಾದ್ರು ಸಂಘ ಸಂಸ್ಥೆಗೆ ನೀವು ಸದಸ್ಯರಾಗಿದ್ರೆ, ಟ್ರೇಡ್ ಯೂನಿಯನ್ಗಳಿಗೆ, BMS, CITU ಅಲ್ಲಿಂದ ಮಾಡ್ಬೋದು. ಆದ್ರೆ ನಿಮ್ಮ ಮಾಲೀಕರೇ ಕೊಟ್ಟರು ಸಹ ಅದೇ ನಮಗೆ ಪ್ರೂಫ್. ಮಾಲೀಕರು ಕೊಟ್ರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೈ ಎಂಪ್ಲಾಯರ್, ಇದು ಫಸ್ಟ್ ಶೀಟ್. ಈ ಫಸ್ಟ್ ಶೀಟ್ ಒಂದು ಫಿಲ್ ಮಾಡಿದ್ರೆ ಸಾಕು. ಬೇರೆಯವರು ಕೊಡೋದಾದ್ರೆ ಇಲ್ಲಿದೆ, ಟ್ರೇಡ್ ಯೂನಿಯನ್ ಕೊಡೋದಾದ್ರೆ ಸೆಕೆಂಡ್ ಶೀಟ್. ಇದು ಮಿಕ್ಕಿದಿರೋದು ನಿಮಗೆ 3ನೇ ಶೀಟು. ಯಾರಾದ್ರೂ ಇನ್ಸ್ಪೆಕ್ಟರ್ ಹತ್ರ ಮಾಡಿಸ್ಬೋದು, ಇದು PDO ಹತ್ರ ಮಾಡಿಸ್ಬೋದು. ಯಾವ್ದಾದ್ರು ಒಂದು ಶೀಟ್ ಇದರಲ್ಲಿ ಫಿಲ್ ಮಾಡಿದ್ರೆ ಸಾಕು. ಉದ್ಯೋಗ ಪ್ರಮಾಣ ಪತ್ರ. ಉದ್ಯೋಗ ಪ್ರಮಾಣ ಪತ್ರ ಅಂದ್ರೆ ಏನು? ವರ್ಷದಲ್ಲಿ 90 ದಿನ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡಿದ್ದೇನೆ ಅನ್ನೋದಕ್ಕೆ ಸಾಕ್ಷಿ ಅದು. ಮಿಕ್ಕಿದ ದಿನ ನಾವು ಕೇಳೋದಿಲ್ಲ. ವರ್ಷದಲ್ಲಿ 90 ಡೇಸ್ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡಿರ್ಬೇಕು. ಮಳೆಗಾಲದಲ್ಲಿ ಕೆಲಸ ಇರೋದಿಲ್ಲ, ಬೇಸಿಗೆಯಲ್ಲಿ ನೀವು ಪೇಂಟಿಂಗ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಆ 90 ದಿನ ಕೆಲಸ ಮಾಡಿದ್ದೀರಿ ಅಂತ ನಮಗೆ ಒಂದು ಸರ್ಟಿಫಿಕೇಟ್ ಕೊಟ್ರೆ ಸಾಕು. ನಿಮ್ಮ ಯಾರಾದ್ರೂ ಕಾಂಟ್ರಾಕ್ಟರ್, ಆಯ್ತಾ, ಇಷ್ಟು ಕೊಟ್ರೆ ಇದರ ಜೊತೆಗೆ ನೀವು 25 ರೂಪಾಯಿ ಒಂದು ಫೋಟೋ, ಆಮೇಲೆ ಆಧಾರ್ ಕಾರ್ಡ್ ಕಂಪಲ್ಸರಿ. ನಿಮ್ದು, ನಿಮ್ಮ ನಾಮಿನಿ ಯಾರು, ತಂದೆ ತಾಯಿ ಅಥವಾ ಹೆಂಡತಿ, ಮಕ್ಕಳದು ಯಾರ್ದು ನೀವು ಹೆಸರುಗಳು ಇಲ್ಲಿ ಫಿಲ್ ಮಾಡ್ತೀರಿ, ರಿಲೇಶನ್ಶಿಪ್, ಫ್ಯಾಮಿಲಿ ಮೆಂಬರ್ಸ್ ಅಂತ, ಅಷ್ಟು ಜನರದ್ದು ಆಧಾರ್ ಕಾರ್ಡ್ ಕಂಪಲ್ಸರಿ. ಅದು ಆಧಾರ್ ಕಾರ್ಡ್ ಕೊಡಬೇಕು. ಎಲ್ಲವೂ ಆನ್ಲೈನಲ್ಲಿ ಎಂಟ್ರಿ ಆಗ್ತದೆ. ಈಗ ಇಷ್ಟು ನೋಂದಣಿಗೆ ಏನಾದರೂ ಕಷ್ಟ ಉಂಟಾ? ರಿಜಿಸ್ಟ್ರೇಷನ್ ಅಲ್ಲಿ ಇದು 2 ಫಾರ್ಮ್ ಫಿಲ್ ಮಾಡಿ ಕೊಡೋದು, ಒಂದು ಫೋಟೋ, 50 ರೂಪಾಯಿ ಕೆನರಾ ಬ್ಯಾಂಕಿಗೆ ಕಟ್ಟಬೇಕು ವರ್ಷಕ್ಕೆ. ಅದು ಪ್ರತಿ ವರ್ಷ ನೆಕ್ಸ್ಟ್ ಇಯರ್ ಇಂದ 25 ರೂಪಾಯಿ ಕೊಟ್ಟು ರಿನ್ಯೂವಲ್ ಮಾಡೋದು ಅಷ್ಟೇ. ರಿನ್ಯೂವಲ್ ಮಾಡಿದ ರಸೀದಿ ತಂದು ಕೊಟ್ರೆ ನಾವು ರಿನ್ಯೂವಲ್ ಎಂಟ್ರಿ ಮಾಡಿ ಕೊಡ್ತೇವೆ. ನೀವೇ ಬಂದು ಕಚೇರಿಗೆ ಬಂದು ಅದನ್ನು ಕೊಟ್ರೆ ಸಾಕು. ನಮಗೆ ರಿಸೀಟ್ ತಂದು ಕೊಟ್ರೆ ಆಯ್ತು ರಿನ್ಯೂವಲ್ಗೆ, ಆಯ್ತಾ. ಇದು ರಿಜಿಸ್ಟ್ರೇಷನ್. ಒಂದ್ಸರಿ ನೋಂದಣಿ ಆದ ನಂತರ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಾನೀರು ಚರ್ಚ್ ವ್ಯಾಪ್ತಿಯಲ್ಲಿ ಎಷ್ಟು ಜನ ಕಟ್ಟಡ ಕಾರ್ಮಿಕರಾಗಿ ನೋಂದಣಿ ಆಗಿದ್ದಾರೆ ನನಗೆ ಗೊತ್ತಿಲ್ಲ. ಮಂಗಳೂರಲ್ಲಿ ನನ್ನ ಅಡಿ ನೋಂದಣಿ ಆಗಿರೋರು ಈಗ 56,800 ಜನ ಇದ್ದಾರೆ. ಆ 56,800 ಜನರಲ್ಲಿ ವರ್ಷಕ್ಕೆ ಕಡಿಮೆ ಅಂದ್ರೂ 30,000 ಜನಕ್ಕೆ ನಾವು ಎಜುಕೇಶನಲ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಅದರ್ ದೆನ್ ಮದುವೆ, ಹೆರಿಗೆ, ಪಿಂಚಣಿ, ಅಪಘಾತ ಇಂಥವೆಲ್ಲ ಬಿಟ್ಟು ಬರೀ ಎಜುಕೇಶನ್ಗೆ 30,000 ಜನಕ್ಕೆ ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ.
ಒಂದು ವರ್ಷಕ್ಕೆ ಸುಮಾರು 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ಪರಿಹಾರ ನಾವು ಕೊಡ್ತಾ ಇದ್ದೇವೆ. ಹಾಗಾಗಿ ಮತ್ತಷ್ಟು ಮೊತ್ತವನ್ನು ಸಹ ಅವರವರ ಬ್ಯಾಂಕ್ ಖಾತೆಗೆ, ಯಾರು ಕಾರ್ಡ್ ಮಾಡಿದರೆ ಅವರ ಬ್ಯಾಂಕ್ ಖಾತೆಗೆ ಹಾಕ್ತೇವೆ ಹೊರತು ಯಾವುದು ಹಣಕಾಸಿನ ವ್ಯವಹಾರ ಕಚೇರಿಯಲ್ಲಿ ಇರುವುದಿಲ್ಲ. ಅಲ್ಲೇ ತಂದು ಕ್ಯಾಶ್ ಕೊಡಿ ಮೇಡಮ್ ಅವೆಲ್ಲ ಆಗುದಿಲ್ಲ. ಎಲ್ಲರೂ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಮೊದಲನೇ ಪೇಜು ಇದಕ್ಕೆ ಹಾಕ್ಬೇಕು. ನಾವು ಅರ್ಜಿಗೆ ಯಾವುದೇ ನೀವು ಅರ್ಜಿ ಹಾಕಿದ್ರೆ ಆ ಅರ್ಜಿಗೆ ಆ ಬ್ಯಾಂಕ್ ಪಾಸ್ಬುಕ್ ಮೊದಲನೇ ಪೇಜ್ ಹಾಕಿ ಆ ಅಕೌಂಟಿಗೆ ಆ ಹಣ ಹೋಗುತ್ತೆ. ಈಗ ಏನೇನು ಸಿಗ್ತದೆ ಅಂತ ಹೇಳ್ತೀನಿ ನೋಡಿ. ಫಸ್ಟು ಪಿಂಚಣಿ ಸೌಲಭ್ಯ, ಪೆನ್ಷನ್. ಈಗ 56 ವರ್ಷದ ಒಳಗಿನವ್ರು ಯಾರಾದ್ರೂ ಇದ್ರೆ ಇವಾಗೆ ರಿಜಿಸ್ಟರ್ ಮಾಡಿ. 3 years ಆಗ್ಬೇಕು ಸದಸ್ಯತ್ವ. 3 ವರ್ಷ ಸದಸ್ಯತ್ವ ಆದ್ರೆ 60 ವರ್ಷ ಕಂಪ್ಲೀಟ್ ಆಗಿದ ತಕ್ಷಣ ನೀವು ಪೆನ್ಷನ್ಗೆ ಅರ್ಜಿ ಹಾಕೋದು. 60 years ಆಗಿದ ತಕ್ಷಣ ಪ್ರತಿ ತಿಂಗಳಿಗೆ 1000 ರೂಪಾಯಿ ಪಿಂಚಣಿ, ಆಯ್ತಾ? ತಿಂಗಳಿಗೆ 1000 rupees ಪಿಂಚಣಿ. ಈ ಪಿಂಚಣಿಗೂ ನಿಮ್ಮ ಬೇರೆ ಪಿಂಚಣಿಗೂ ಸಂಬಂಧ ಇಲ್ಲ. ನೀವು ಕಟ್ಟಡ ಕಾರ್ಮಿಕರಾಗಿದ್ದಕ್ಕೆ ನಿಮ್ಗೆ ಈ ಪಿಂಚಣಿ ಕೊಡ್ತಾ ಇರೋದು. ಬೇರೆ ನೀವು ವಯಸ್ಕರ ಹಿರಿಯರ ಪೆನ್ಷನ್ ಅವೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಪಡೀರಿ, ಏನು ತೊಂದರೆ ಇಲ್ಲ. ಅದರ ಜೊತೆಗೆ ಕಟ್ಟಡ ಕಾರ್ಮಿಕನಿಗೆ ಇದು ಎಕ್ಸ್ಟ್ರಾ, ಆಯ್ತಾ? 1000 ರೂಪಾಯಿ ಪಿಂಚಣಿ. ಇದಕ್ಕೆಲ್ಲ ನೀವು ಏನು ನಮಗೆ ದುಡ್ಡು ಎಕ್ಸ್ಟ್ರಾ ಕಟ್ಟುವ ಹಾಗಿಲ್ಲ. ಬರೀ ನೀವು ನೋಂದಣಿ ಮಾಡಿದ್ದನ್ನ ಕಾರ್ಡ್ನ ಪ್ರತಿ ವರ್ಷ ನವೀಕರಣ ಮಾಡೋದು ಅಗತ್ಯ. ಅದಿಲ್ಲ ಅಂದ್ರೆ ನಾವು ಕೊಡೋದಿಲ್ಲ ಅಟ್ ಎನಿ ಕಾಸ್ಟ್. ನವೀಕರಣ ಕಂಪಲ್ಸರಿ, ಆಯ್ತಾ? ಅದಾದ ನಂತರ ಈಗ ಹೆಣ್ಣು ಮಕ್ಕಳು ಯಾರಾದರೂ ಕೂಲಿ ಕಾರ್ಮಿಕರಿದ್ರೆ ಅವರು, ಹೆಣ್ಣು ಮಕ್ಕಳು ಮಾತ್ರ ರಿಜಿಸ್ಟರ್ ಆದ್ರೆ, ಅವರು ನೋಂದಣಿ ಆದ್ರೆ ಅವರಿಗೆ ತಾಯಿ ಲಕ್ಷ್ಮಿ ಬಾಂಡ್ ಅಂತಿದೆ. ಮಹಿಳಾ ಫಲಾನುಭವಿಯ ಮೊದಲ 2 ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಗು ಹುಟ್ಟಿದ್ರೆ 30,000, ಗಂಡು ಮಗು ಹುಟ್ಟಿದ್ರೆ 20,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ. ನಿಮ್ದೇನು ಕ್ರೈಟೀರಿಯಾ? ನೋಂದಣಿ ಆಗಿರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಒಂದು ಅರ್ಜಿ ಹಾಕೋದು, ನನಗೆ ಈಗ ಗಂಡು ಮಗು ಹುಟ್ಟಿದೆ ಅಂತ. ಅದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಪ್ರತಿ 30,000 ರೂಪಾಯಿ ಗಂಡು ಮಗು ಆದ್ರೆ, 20,000 ರೂಪಾಯಿ ಹೆಣ್ಣು ಮಗು ಆದ್ರೆ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ನಾವು ಹೈಫೈ ಆಸ್ಪತ್ರೆಗೆ ಹೋಗಿಯೇ ಮಗು ಹುಟ್ಟಬೇಕು ಅಂತ. ಈಗ ನೋಡಿ, ವೆನ್ಲಾಕ್ ಅಲ್ಲಿ ನಮಗ್ ಗೊತ್ತಿದ್ದಂಗೆ KMC ಹಾಸ್ಪಿಟಲ್ ಇಂದ ಡಾಕ್ಟರ್ಸ್ ಬರ್ತಾರೆ. KMC ಹಾಸ್ಪಿಟಲ್ ಡಾಕ್ಟರ್ಸ್ ಬಂದು ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡೋದು. ವೆನ್ಲಾಕ್ ಹಾಸ್ಪಿಟಲ್ಗೆ ಹೋದ್ರೆ ಹೆರಿಗೆಗೆ ನಿಮ್ಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆಗುತ್ತೆ. 30,000 ಅಥವಾ 20,000. ಹೆಣ್ಣು ಮಗು ಆದ್ರೆ 30, ಗಂಡು ಮಗು ಆದ್ರೆ 20,000 ಸೀದಾ ನಿಮ್ಮ ಅಕೌಂಟ್ಗೆ ಹಾಕ್ಬೋದು. ಆ ಮಗುವಿಗೆ ಮುಂದಕ್ಕೆ ಯೂಸ್ ಮಾಡ್ಕೋಬಹುದು. ಈ ಫೆಸಿಲಿಟೀಸ್ನ ನೀವು ಯೂಸ್ ಮಾಡಬೇಕು ಅಂತ ಕೇಳ್ಕೊಳ್ತಾ, ಯಾರಾದರೂ ಕಟ್ಟಡದಲ್ಲಿ ಬಿದ್ದು ಏನಾದರೂ ಅಪಘಾತ ಆಗಿ ಮರಣ ಹೊಂದಿದ್ರೆ 5 ಲಕ್ಷ ತನಕ ಪರಿಹಾರ ಇದೆ. ಶಾಶ್ವತ ದುರ್ಬಲತೆ, ಕಾಲು ಕಟ್ಟಾಯ್ತು, ಕೈ ಕಟ್ಟಾಯ್ತು, ಇನ್ನು ಮುಂದೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ 2 ಲಕ್ಷದ ತನಕ ಪರಿಹಾರ ಇದೆ. ಅಥವಾ ಈ ಕಟ್ಟಡ ಕಾರ್ಮಿಕ ನ್ಯಾಚುರಲ್ ಡೆತ್, ಹೋಗಿ ಏನೋ ಆಯ್ತು, ಕೆಲಸದ ಒತ್ತಡ, ಮನೆಗೆ ರಾತ್ರಿ ಹಾರ್ಟ್ ಅಟ್ಯಾಕ್ ಆಯ್ತು, 54,000 ರೂಪಾಯಿ ಅಂತ್ಯಕ್ರಿಯೆಗೆ ಕೊಡ್ತಾರೆ. ಇದಕ್ಕೂ ಅಷ್ಟೇ, ಯಾವ ದುಡ್ಡು ಕಟ್ಟುವಾಗಿಲ್ಲ. ಡೆತ್ ಆಗಿದ್ದಕ್ಕೆ ಡೆತ್ ಸರ್ಟಿಫಿಕೇಟು ಅರ್ಜಿ ಫಿಲ್ಅಪ್ ಮಾಡಿ ಕಚೇರಿಗೆ ಕೊಟ್ರೆ ಆಯ್ತು, ಆಯ್ತಾ? ಈಗ ಬನ್ನಿ, ಶೈಕ್ಷಣಿಕ ಧನ ಸಹಾಯ ಹೇಗೆ ಕೊಡ್ತೀವಿ? ಪ್ರತಿ ಫಲಾನುಭವಿಯ 2 ಮಕ್ಕಳಿಗೆ, ಆಯ್ತಾ, 1ನೇಯಿಂದ 3ನೇ ಕ್ಲಾಸ್ ತನಕ 2,000 ರೂಪೀಸ್ ವರ್ಷಕ್ಕೆ ಅವರ ಅಕೌಂಟಿಗೆ ಹಾಕ್ತೇವೆ. 4ನೇಯಿಂದ 6ನೇ ಕ್ಲಾಸ್ ತನಕ 3,000, 7 and 8 ಕ್ಲಾಸ್ನವರಿಗೆ 4,000, 9, 10ನೇ ಕ್ಲಾಸ್ನವರಿಗೆ 6,000. ಅದರಲ್ಲಿ 75% ಬಂದ್ರೆ 6,000ದ ಜೊತೆಗೆ 5,000 ರೂಪಾಯಿ ಎಕ್ಸ್ಟ್ರಾ. ಅದು ಇದಂತ ಅವರಿಗೆ ಪ್ರೋತ್ಸಾಹಧನ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 75%ಗಿಂತ ಜಾಸ್ತಿ ಬಂದ್ರೆ 10ನೇ ಕ್ಲಾಸಿಂದ ಮುಂದಕ್ಕೆ, ಆಯ್ತಾ? PUCಗೆ 8,000, 75% ಅಬೌವ್ ಬಂದ್ರೆ 7,000, ಒಟ್ಟು ಸೇರಿ 15,000 ಒಬ್ರಿಗೆ. ಈಗ ನಮಗೆ ಗೊತ್ತಿದೆ, ನಮ್ಮ ಚರ್ಚಿನ ಮಕ್ಕಳು 75% ಜಾಸ್ತಿ ಬರೋರು ಜಾಸ್ತಿ ಜನ ಇರ್ತಾರೆ, ಕ್ರಿಶ್ಚಿಯನ್ಸ್. ಆದ್ರೆ ನಮಗೆ ಬಹಳ ಕಡಿಮೆ ಸ್ಕಾಲರ್ಶಿಪ್ಗೆ ಅರ್ಜಿ ಬರೋದು ನಮ್ಮ ಸಮುದಾಯದ ಜನದಿಂದ. ಅದಕ್ಕೆ ನೀವು ಆದಷ್ಟು ಯಾರು ಕಟ್ಟಡ ಕಾರ್ಮಿಕರಿದ್ದಾರೆ, ನೀವು ಮಾತ್ರ ಅಲ್ಲ, ನಿಮ್ಮ ಏರಿಯಾದಲ್ಲಿರೋ ಎಲ್ಲರಿಗೂ ಇದನ್ನು ಪ್ರಚಾರ ಮಾಡಿ. ನಾವಿಲ್ಲಿ ಜಾತಿ, ಧರ್ಮ, ಮತ ಇಲ್ಲ, ಎಲ್ಲ ಕಾರ್ಮಿಕರು, ಆಯ್ತಾ? ನೀವು ಮಾತ್ರ ಅಲ್ಲ, ಎಲ್ಲರಿಗೂ ಇದನ್ನ ಪ್ರಚಾರ ಮಾಡಿ. ಯಾರಾದ್ರೂ ಸೌಲಭ್ಯ ಪಡೆದ್ರೆ ಅವ್ರು ನಿಮಗೊಂದು ಥ್ಯಾಂಕ್ಸ್ ಹೇಳಿದ್ರೆ ನಮಗೆ ಅದೇ ಖುಷಿ. ನೀವು ಯಾರಾದ್ರೂ ಕಟ್ಟಡ ಕಾರ್ಮಿಕ ಅಲ್ಲದೆ ಇದ್ರೆ, ನಿಮ್ಮಲ್ಲಿ ಯಾರು ಕಟ್ಟಡ ಕಾರ್ಮಿಕರ ದಯವಿಟ್ಟು ಎಲ್ಲರೂ ರಿಜಿಸ್ಟರ್ ಮಾಡ್ಕೋಬೇಕು. ಆದ್ರೆ ರಿಜಿಸ್ಟ್ರೇಷನ್ ಮೇ 25ರ ನಂತರ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇದೆ, ಅಲ್ಲಿ ತನಕ ರಿಜಿಸ್ಟ್ರೇಷನ್ ಮಾಡಕ್ಕಾಗಲ್ಲ. ಅರ್ಜಿಗಳನ್ನು ಕೊಡ್ತೀವಿ, ಎಲ್ಲ ಫಿಲ್ಅಪ್ ಮಾಡಿ ರೆಡಿ ಇಟ್ಕೊಳ್ಳಿ. ಮೇ 25ರ ನಂತರ ನಮಗೆ ತಂದ್ಕೊಡಿ. ಫ್ರಾಂಕಿ ಅವ್ರು ಬರ್ತಾ ಇರ್ತಾರೆ, ಅವ್ರು ಆರಾಮಾಗಿ
ಎಷ್ಟೊಂದು ಸರಿ ಅವ್ರು ನಮ್ಮ ಕಚೇರಿಗೆ ಅಪ್ರೋಚ್ ಆಗಿದ್ದಾರೆ ಈ ವಿಷಯಗಳಿಗಾಗಿ, ಹೆಲ್ಪ್ ಮಾಡಿ ಮೇಡಮ್ ನಮ್ಮ ಸಮುದಾಯಕ್ಕೆ ಅಂತ. ಅವರಷ್ಟು ಮುತುವರ್ಜಿ ವಹಿಸಿರೋದ್ರಿಂದ ನೀವು ಅವ್ರ ಹತ್ರ ಕೊಟ್ರೆ ಸಾಕು, ಅದನ್ನ ರೆಸ್ಟ್ ಆಫ್ ದ ಥಿಂಗ್ಸ್ ನಾವು ನಿಮಗೆ ಮಾಡಿ ಕೊಡ್ತಾ, ಆಯ್ತಾ? ಅದನ್ನ ರೆಡಿ ಮಾಡಿ ನೀವು ಕೊಡಿ. ಈಗ ಪದವಿ ಆದವರಿಗೆ 10,000 ರೂಪಾಯಿ ಕೊಡ್ತೀವಿ. ಸ್ನಾತಕೋತ್ತರ ಪದವಿ PhD ಮಾಡೋರು ಇರ್ತಾರೆ, MSc ಮಾಡೋರು ಇರ್ತಾರೆ. MSc ಅವರಿಗೆ 20,000 ಪ್ರತಿ ವರ್ಷ, 2 ವರ್ಷ MSc ಅಥವಾ ಎನಿ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ 2 ವರ್ಷ ಮಾಡ್ತಾರಲ್ಲ, 2 ವರ್ಷಕ್ಕೆ 20,000 ಸ್ಟಾರ್ಟಿಂಗ್ 20,000, ಪ್ರತಿ ವರ್ಷ 10,000, ಟೋಟಲಿ 40,000 ಒಂದು ಎಜುಕೇಶನ್ ಮುಗಿಯೋ ತನಕ. ಅವರಿಗೆ ಬುಕ್ಸಿಗೆ, ಫೀಸ್ಗೆ ಎಲ್ಲದಕ್ಕೂ ಅಮೌಂಟ್ ಸಾಲುತ್ತೆ. ಗೌರ್ಮೆಂಟ್ ರೇಟ್ ಏನಿದೆ ಅದನ್ನು ಕೊಡ್ತೀವಿ. ಇಂಜಿನಿಯರಿಂಗ್ ಮಾಡುವವರಿಗೆ 25,000, ಮೆಡಿಕಲ್ ಓದೋವರಿಗೆ 30,000, PhD ಓದೋವರಿಗೆ 20,000 ಪ್ಲಸ್ PhD ರಿಪೋರ್ಟ್ ಸಬ್ಮಿಟ್ ಆದ್ರೆ ಇನ್ನೊಂದು 20,000. ಈ ತರ ಇದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾನು ಹೇಳಿದೆ 10ನೇ ಕ್ಲಾಸಿಂದ ಪೋಸ್ಟ್ ಗ್ರಾಜುಯೇಷನ್ ತನಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಜೊತೆಗೆ 5,000, 10,000, 15,000 ಈ ತರ ಎಕ್ಸ್ಟ್ರಾ ಅಮೌಂಟ್. ಈಗ ಅಲ್ಲಿಗೆ ವಿದ್ಯಾರ್ಥಿಗಳಿಗೆ ಬಿಡಿ, ನೆಕ್ಸ್ಟ್ ಬನ್ನಿ. ವೈದ್ಯಕೀಯ ಸಹಾಯಧನ ಕಾರ್ಮಿಕ ಆರೋಗ್ಯ ಭಾಗ್ಯ ಅಂತಿದೆ. ಯಾರು ರಿಜಿಸ್ಟರ್ ಆಗಿರ್ತಾನೆ ಫಲಾನುಭವಿ, ಅವನ ನಾನು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಫಿಲ್ಅಪ್ ಮಾಡ್ಲಿಕ್ಕೆ ಹೇಳಿದ್ನಲ್ಲ, ಆ ಫ್ಯಾಮಿಲಿ ಮೆಂಬರ್ಸ್ಗೆ ಅವನಿಗೆ ಏನಾದ್ರೂ ಈಗ ಜ್ವರ ಬಂತು, ಡೆಂಗ್ಯೂ ಬಂತಪ್ಪ, ಅಡ್ಮಿಟ್ ಆಗಬೇಕು, 300ರಿಂದ 10,000ವರೆಗೆ ಮೆಡಿಕಲ್ ಬಿಲ್ಸ್ ರಿಇಂಬರ್ಸ್ಮೆಂಟ್ ಇದೆ. 300 ರೂಪೀಸಿಂದ 10,000 ತನಕ ಮೆಡಿಕಲ್ ಬಿಲ್ಸ್ ರಿಇಂಬರ್ಸ್ಮೆಂಟ್ ಇದೆ. ಗೌರ್ಮೆಂಟ್ ಹೇಳುವ ಈ ಕಲ್ಯಾಣ ಮಂಡಳಿಯಲ್ಲಿ ಬರುವ ಆಸ್ಪತ್ರೆಗಳಲ್ಲೇ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು. ಬರುವ ಆಸ್ಪತ್ರೆ ಅಂದ್ರೆ ಯಾವುದು, ಚಿಕ್ಕ ಪುಟ್ಟದ್ದು ಯಾವುದು ನಾವು ಬಿಟ್ಟಿಲ್ಲ. ಫಾದಮುಲ್ಲಾಸ್ ಇದೆ ಕಂಕನಾಡಿ, AJ ಹಾಸ್ಪಿಟಲ್ ಇದೆ, KS ಹೆಗಡೆ ಇದೆ, ಎಣೆಪಾಯ ಇದೆ, ಎಲ್ಲ ಆಸ್ಪತ್ರೆಗಳು ಇದಾವೆ ಮೇಜರ್. ಚಿಕ್ಕದಂದ್ರೆ ಇಲ್ಲಿ ಗೊತ್ತಿಲ್ದಿರೋ ಕ್ಲಿನಿಕ್ಸ್ ಅಂದ್ರೆ ನಮ್ಮ ಮಂಡಳಿಯಲ್ಲಿ ಸೇರಿರಲ್ಲ. ಹಾಗಾಗಿ ಯಾವ್ದಾದ್ರೂ ನೀವು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ 300ರಿಂದ 10,000 ರೂಪಾಯಿವರೆಗೂ ರಿಇಂಬರ್ಸ್ಮೆಂಟ್ ಇದೆ. ಅಪಘಾತ ಪರಿಹಾರ ನಾನು ಅವಾಗಲೇ ಹೇಳಿದೆ, ಮರಣ ಆದ್ರೆ 5 ಲಕ್ಷ, ಶಾಶ್ವತ ದುರ್ಬಲತೆ 2 ಲಕ್ಷ, ಭಾಗಶಃ ದುರ್ಬಲತೆ ಅಂದ್ರೆ ಬೆರಳು ಕಟ್ಟಾಯ್ತು, 1-2 ಬೆರಳು ಹೋಯ್ತು, ಅದು ಪರ್ಸೆಂಟೇಜ್ ಎಷ್ಟು ಅಂತ ಡಾಕ್ಟರ್ ಹೇಳ್ತಾರೆ, ಅದರ ಆಧಾರದ ಮೇಲೆ 1 ಲಕ್ಷ ತನಕ ಪರಿಹಾರ ಇದಿದೆ. ಪ್ರಮುಖ ವೈದ್ಯಕೀಯ ವೆಚ್ಚ ಧನ ಸಹಾಯ ಅಂತಿದೆ. ಕಾರ್ಮಿಕರು ಏನಾಗುತ್ತೆ, ಈಗ ಧೂಳಲ್ಲಿ ಕೆಲಸ ಮಾಡೋರಿಗೆ ಆಸ್ತಮಾ ಪ್ರಾಬ್ಲಮ್ ಬರ್ಬೋದು, ಆ ಥರದ್ದು ವಿವಿಧ ಕಾರ್ಮಿಕ ಕೆಲಸಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ಬೋದು. ಎಲ್ಲ ಮೇಜರ್ ಕಾಯಿಲೆಗಳಿಗೆ, ಹಾರ್ಟ್ ಸರ್ಜರಿ ಇರ್ಬೋದು, ಕಣ್ಣಿನ ಸರ್ಜರಿ ಇರ್ಬೋದು, ಆಸ್ತಮಾ ಇರ್ಬೋದು, ಡಯಾಲಿಸಿಸ್ ಇರ್ಬೋದು, ಎಲ್ಲ ಥರದ ರೋಗಗಳಿಗೆ ಚಿಕಿತ್ಸೆಗೆ 2 ಲಕ್ಷದ ತನಕ, ಮೇಜರ್ ರೋಗಗಳಿಗೆ ಪರಿಹಾರ ಇದೆ 2 ಲಕ್ಷದ ತನಕ. ಮದುವೆ ಸಹಾಯಧನ ಇದು ಯಾವ ಸ್ಟೇಟಲ್ಲೂ ಇಷ್ಟು ಕೊಟ್ಟಿಲ್ಲ. ಫಸ್ಟ್ ಕರ್ನಾಟಕನ ಇದರಲ್ಲಿ 50,000 ರೂಪಾಯಿ ಕೊಡ್ತಾರೆ, ಗೃಹಲಕ್ಷ್ಮಿ ಬಾಂಡ್ ಅಂತ. ಮದುವೆ ಆದ ಫಲಾನುಭವಿಗೆ ಅಥವಾ ಅವನ 2 ಮಕ್ಕಳು ಮದುವೆ ಆಗೋದಾದ್ರೆ ಈ 50,000 ಕೊಡ್ತಾರೆ. ಹೇಗೆ ಕೊಡ್ತಾರೆ, ಫಲಾನುಭವಿ ಈಗ ಮದುವೆ ಆದ 20 ವರ್ಷ, 5 ವರ್ಷ, 1 ವರ್ಷ ಆಗಿರ್ಬೇಕು ಸದಸ್ಯತ್ವ ಆಗಿ, ಇಲ್ಲಾಂದ್ರೆ ಮದುವೆ ಅರ್ಜಿ ತಗೊಳ್ಳೋದಿಲ್ಲ. 25 ವರ್ಷದ ಹುಡುಗ ನೆಕ್ಸ್ಟ್ ಇಯರ್ 25ಕ್ಕೆ ರಿಜಿಸ್ಟರ್ ಮಾಡ್ಕೋತಾನೆ ನಮ್ಮಲ್ಲಿ. 26 ವರ್ಷ ಕಳೆದ ನಂತರ ಮದುವೆ ಆಗ್ತಾನೆ, ಕಾರ್ಡ್ ರಿನ್ಯೂವಲ್ ಇರಬೇಕು. ಹುಡುಗನಿಗೆ 25,000 ನಾವು ಅವನ ಅಕೌಂಟಿಗೆ ಹಾಕ್ತೀವಿ. ಅವನ ಹೆಂಡತಿಗೆ ಅವರೇನು ರಿಜಿಸ್ಟರ್ ಆಗಿರ್ಬೇಕಾಗಿಲ್ಲ, ಏನಾಗಿರ್ಬೇಕಾಗಿಲ್ಲ. ಇದು ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ 25,000 ಹೆಂಡತಿ ಹೆಸರಲ್ಲಿ FD 3 ವರ್ಷಕ್ಕೆ, ಹುಡುಗನಿಗೆ 25,000. ಈ ತರ 50,000 ರೂಪಾಯಿ ನಾವು ಕೊಡ್ತಾ ಇದ್ದೇವೆ ಮದುವೆ ಸಹಾಯಧನ. ಅದಾದ ನಂತರ ಯಾರಿಗಾದ್ರೂ ಗ್ಯಾಸೇ ಇಲ್ಲ ನಿಮ್ಮ ಏರಿಯಾದಲ್ಲಿ ಅಂದ್ರೆ, ತುಂಬಾ ಬಡವರಿದ್ರೆ ಗ್ಯಾಸ್ ಇನ್ನೂ ಬರಲಿಲ್ಲ, ನಿಮ್ಗೆ ತಗೊಳ್ಳಿಕ್ಕಾಗ್ಲಿಲ್ಲ ಅಂದ್ರೆ LPG ಗ್ಯಾಸ್ ವಿತ್ ಸಿಲಿಂಡರ್ 3 ತಿಂಗಳಿಗೊಮ್ಮೆ ಫಿಲ್ಲಿಂಗ್ ಮಾಡ್ಲಿಕ್ಕೆ ಸಹ ಅವಕಾಶ ಇದೆ. ಇದಕ್ಕೆ ನೀವು ನಮ್ಮ ಹತ್ರ ಅರ್ಜಿ ತಗೊಂಡು ಫುಡ್ ಆಫೀಸಿಗೆ ಕೊಡ್ಬೇಕಾಗ್ತದೆ. ನಿಮಗೆ ಗ್ಯಾಸ್ ಸಿಲಿಂಡರ್ ಫ್ರೀ ಆಫ್ ಕಾಸ್ಟ್ ವಿತ್ ಫಿಲ್ಲಿಂಗ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ. ಫಿಲ್ಲಿಂಗ್ 3 ತಿಂಗಳಿಗೆ ಒಂದ್ಸರಿ, ಆಯ್ತಾ? ಇನ್ನು KSRTC ಬಸ್ ಪಾಸ್ ಸೌಲಭ್ಯ ರಾಜ್ಯದಾದ್ಯಂತ ವಿದ್ಯಾಭ್ಯಾಸಕ್ಕೆ ಹೋಗುವ ರಿಜಿಸ್ಟರ್ಡ್ ಕಟ್ಟಡ ಕಾರ್ಮಿಕರು 2 ಮಕ್ಕಳಿಗೆ ಇದು ಇರೋದು. KSRTC ಬಸ್ ಪಾಸ್ ಸೌಲಭ್ಯ ಈ ವರ್ಷದಿಂದ ಪ್ರಾರಂಭ ಆಗುತ್ತೆ. ಇಷ್ಟು ಸೌಲಭ್ಯ ಕಟ್ಟಡ ಕಾರ್ಮಿಕರ ಕಾಯ್ದೆ ಅಡಿ ನಿಮಗೆ ಸಿಗ್ತದೆ. ಇದನ್ನ ನೀವು ಉಪಯೋಗಿಸ್ಕೋಬೇಕು, ನಿಮ್ಮ ಫ್ರೆಂಡ್ಸಿಗೂ ತಿಳಿಸ್ಬೇಕಂತ ಹೇಳಿಕೊಳ್ತಾ, ಈಗ ಪ್ರಧಾನಮಂತ್ರಿಯ ಒಂದು ಯೋಜನೆ ಪ್ರಾರಂಭ ಆಗಿದೆ. ಇಲ್ಲಿ ಸುಮಾರು ಯೂತ್ ಇದ್ದಾರೆ, 18ರಿಂದ 40 ವರ್ಷದ ಒಳಗಿನವರು. 40 ಇಯರ್ಸ್ ಕೆಳಗೆ ಯಾರಿದ್ದಾರೋ ಅವರು ಈಗಲಿಂದನೇ ತಿಂಗಳಿಗೆ ಇಷ್ಟು ಅಂತ ಅವರು ಫಿಕ್ಸ್ ಮಾಡಿದ್ದಾರೆ. 18 ವರ್ಷದವನಿಗೆ 55 ರೂಪಾಯಿ, 40 ವರ್ಷದವನಿಗೆ 400 ರೂಪಾಯಿ.
ಈ ಮಧ್ಯದಲ್ಲಿ ರೇಂಜಲ್ಲಿ ನೀವು ದುಡ್ಡು ಕಟ್ಟಬೇಕು. ತಿಂಗಳಿಗೆ ನಿಮಗೆ ಒಂದು ಅಕೌಂಟ್ ಮಾಡಿ ದುಡ್ಡು ಕಟ್ತಾರೆ, ಆಯ್ತಾ. 60 years ಆಗಿದ ತಕ್ಷಣ 3,000 ಲೆಕ್ಕದಲ್ಲಿ ಪೆನ್ಷನ್ ಬರುತ್ತೆ. ಹೊಸ ಸ್ಕೀಮು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಎಲ್ಲ ಸಾರ್ವಜನಿಕ ಸೇವಾ ಕೇಂದ್ರಗಳಲ್ಲಿ ಅಥವಾ ನೀವು ಈ ಬಿಲ್ಲೆಲ್ಲ ಕಟ್ಲಿಕ್ಕೆ ಹೋಗ್ತಿರಲ್ಲ ಮಂಗಳೂರು ಅಲ್ಲಿ ಕೇಳಿದ್ರು ಸಹ ರಿಜಿಸ್ಟರ್ ಮಾಡ್ತಾರೆ. ಅದಕ್ಕೆ ನೀವು ನಮ್ಮ ಇಲಾಖೆಗೆ ಬರೋ ಅವಶ್ಯಕತೆ ಇಲ್ಲ. ಹತ್ತಿರದಲ್ಲಿರುವ ಸಾರ್ವಜನಿಕ ಸೇವಾ ಕೇಂದ್ರದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮಾತ್ರ ತಗೊಂಡೋಗಿ ನೀವು ಎಂಟ್ರಿ ಮಾಡಿಸಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿಗೆ ಅವರು ಟ್ಯಾಗ್ ಮಾಡ್ತಾರೆ. ನಿಮ್ಮ ಒಪ್ಪಿಗೆ ಇದ್ದಲ್ಲಿ ಅದಕ್ಕೊಂದು ನಮ್ಗೆ ಒಪ್ಪಿಗೆ ಇದೆ ಅಂತ ಬರ್ಕೊಟ್ಟಲ್ಲಿ ಪ್ರತಿ ತಿಂಗಳಿಗೆ 18 ವರ್ಷದವನು ಕೆಲಸಕ್ಕೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ESIPF ಇರಬಾರ್ದು, ಅಷ್ಟೇ ಕಂಡೀಷನ್. ESIPF ಇಲ್ಲದೆ ಇರೋರು ಅಲ್ಲಿಗೆ ಹೋದ್ರೆ 18 ವರ್ಷದವನು 55 ರೂಪಾಯಿ ಕಟ್ ಮಾಡ್ತಾರೆ ಅವ್ರು. ಆ ಥರ ಕಟ್ ಮಾಡ್ಕೊಂಡು ಹೋಗ್ತಾರೆ 60 years ತನಕ. ಈಗ ಅನೌನ್ಸ್ ಮಾಡಿರೋ ಪೆನ್ಷನ್ ತಿಂಗಳಿಗೆ 3,000 ರೂಪಾಯಿ. ಇದು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. 3 ಇದ್ದಿದ್ದು 5 ಆಗ್ಬೋದು, 6 ಆಗ್ಬೋದು. ಇದು ಬಹಳ ಒಳ್ಳೆಯ ಸ್ಕೀಮ್ ಇದೆ. ಇದಕ್ಕೂ ಸಹ ನಿಮ್ಮ ಯೂತ್ ಯಾರ್ಯಾರಿದ್ದಾರೋ ಎಲ್ಲರನ್ನೂ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಜೊತೆಗೆ ಡ್ರೈವರ್ಸ್ ಇದಾರ, ಆಟೋ ಡ್ರೈವರ್ಸ್, ಕಾರ್ ಡ್ರೈವರ್ಸ್, ವಾಣಿಜ್ಯ ವಾಹನ ಚಾಲಕರು, ಈ ಚಾಲಕರಿಗೆ ಒಂದು ಸ್ಕೀಮ್ ಇದೆ. ನಮ್ಮಲ್ಲಿ ವರ್ಷ ಒಂದು 400ರಿಂದ 500 ಜನಕ್ಕೆ ಪ್ರಥಮ ಚಿಕಿತ್ಸೆ ತರಬೇತಿ ನಾವು ಕೊಡ್ತೇವೆ. ತರಬೇತಿಯ ಜೊತೆಗೆ ಆ ದಿನದ್ದು 350 ರೂಪಾಯಿ ಭತ್ಯೆ, ಅವರಿಗೆ ಊಟ, ಆಮೇಲೆ ಅವರಿಗೆ ಫಸ್ಟ್ ಏಡ್ ಕಿಟ್ ಕೊಟ್ಟು ಅವರಿಗೆ ಒಂದು ಗೌರ್ಮೆಂಟ್ ಇಂದ ಪತ್ರ ಕೊಡ್ತೇವೆ, ನೀವು ಅಪಘಾತ ಜೀವ ರಕ್ಷಕರು ಅಂತ. ಆ ಸರ್ಟಿಫಿಕೇಟ್ ಇದ್ರೆ, ಅಪಘಾತ ಜೀವ ರಕ್ಷಕರು ಸರ್ಟಿಫಿಕೇಟ್, ನೀವು ಯಾರನ್ನಾದ್ರೂ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿದ್ದು ಕಂಡು ಬಂದು ಆಸ್ಪತ್ರೆಗೆ ಸೇರಿಸಿದ್ರೆ ನಿಮ್ಮ ಮೇಲೆ ಯಾರು ಪೊಲೀಸ್ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ, ಪೊಲೀಸ್ ನಿಮ್ಮನ್ನು ಇನ್ವೆಸ್ಟಿಗೇಟ್ ಮಾಡೋ ಹಾಗಿಲ್ಲ. FIR ಕಾಪಿ ನಿಮಗೆ ಸಿಕ್ಕಿದ್ರೆ ಅಲ್ಲಿ ಆಸ್ಪತ್ರೆಗೆ ನೀವು ದಾಖಲಿಸಿದ್ರೆ ಪ್ರತಿ ಇನ್ಸಿಡೆಂಟ್ಗೆ 1,000 ರೂಪಾಯಿ ಅಪಘಾತ ಜೀವ ರಕ್ಷಕರಿಗೆ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತೋರಿಸಿದ್ರೆ ಆಯ್ತು. ಈ ತರ ವ್ಯವಸ್ಥೆ ಇದೆ. ಇದಕ್ಕೆ ಬರುವ ವರ್ಷದಲ್ಲಿ ನಿಮ್ಮಲ್ಲಿ ಫ್ರಾಂಕಿ ಅವರು ಏನಾದರೂ ಒಂದು 50 ಜನನ್ನ ಅರೇಂಜ್ ಮಾಡಿ ಕೊಟ್ರೆ ನಾವು ಅವರಿಗೆ ಆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೇವೆ. ಪ್ರಥಮ ಚಿಕಿತ್ಸಾ ಟ್ರೈನಿಂಗ್ ಚಾಲಕರಿಗೆ. ಆಟೋ ಆಗುತ್ತೆ, 3 wheeler, 4 wheeler, ಈ ಮ್ಯಾಕ್ಸಿ ಕ್ಯಾಬ್, ಟ್ಯಾಕ್ಸಿ, ಲಾರಿ, ಬಸ್ ಯಾರಾದ್ರು ಚಾಲಕರಿಗೆ ಹೌದು ID ಬೇಕಾಗಿಲ್ಲ. ಅವ್ರದ್ದು DL ಊರ್ಜಿತಲ್ಲದಲ್ಲಿದ್ರೆ ಸಾಕು. ಕರ್ನಾಟಕದ DL ಇರಬೇಕು. DL ಲೈಸೆನ್ಸ್ ಕಂಟಿನ್ಯೂ ಇರಬೇಕು. ಕ್ಯಾನ್ಸಲ್ ಆದವರಿಗೆ ಅಥವಾ ಕ್ಲೋಸ್ ಆದವರು ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಇಷ್ಟು ನಮ್ಮ ಇಲಾಖೆಯ ಬೇಸಿಕ್ ಸೌಲಭ್ಯಗಳು. ನಿಮ್ದೇನಾದ್ರು ಪ್ರಶ್ನೆಗಳಿದ್ರೆ ನಾನು ಉತ್ತರ ಕೊಡ್ತೀನಿ. ಯಾರಾದ್ರೂ ಪ್ರಶ್ನೆ ಇದ್ರೆ ನಮ್ಮ ಮಂಡಳಿ ಪ್ರಾರಂಭವಾದಾಗಿಂದನೇ ಎಲ್ಲ ಟ್ರೇಡ್ ಯೂನಿಯನ್ಗಳು ರಿಜಿಸ್ಟರ್ ಮಾಡ್ಕೋಬಹುದು. ಯಾರಿಗೆ ಕಾರ್ಮಿಕರಿಗೆ ನಮ್ಮಲ್ಲಿಗೆ ಬರ್ಲಿಕ್ಕೆ ಆಗುದಿಲ್ಲ, ಅವ್ರಿಗೆ ಕೆಲಸ ಇರುತ್ತೆ, ಒಂದಿನ ಬಂದ್ರೆ 300 ರೂಪಾಯಿ ಲಾಸ್ ಆಗುತ್ತೆ, ಈ ತರ ಎಲ್ಲ ಕಾರ್ಮಿಕರೇ ಕೇಳಿಕೊಂಡಿದ್ದಕ್ಕೆ ಟ್ರೇಡ್ ಯೂನಿಯನ್ಗಳಾದ ಭಾರತೀಯ ಮಜ್ದೂರ್ ಸಂಘ, CITU ಸೆಂಟ್ರಲ್ ಟ್ರೇಡ್ ಯೂನಿಯನ್, AITUC, ಆಮೇಲೆ HMS, ಈ ತರ ಮೇಜರ್ ಟ್ರೇಡ್ ಯೂನಿಯನ್ ಸ್ಟೇಟ್ ಅಲ್ಲಿ ಏನಿದೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ನೀವು ಬಂದು ವರ್ಕರ್ಸ್ ಎಲ್ಲ ಅರ್ಜಿ ತಗೊಂಡು ಬಂದು ರಿಜಿಸ್ಟರ್ ಮಾಡಿ ಅಂತ. ಈಗ ಏನಾಗುತ್ತೆ, ಇಂಡಿವಿಜುವಲ್ ವರ್ಕರ್ ಬಂದ್ರೆ ಅವನ ಅರ್ಜಿ ಕೊಟ್ಟರು ಸಹ ನಾವು ತಗೊಳ್ತೇವೆ. ಇವ್ರೇನ್ ಮಾಡ್ತಾರೆ, ಯೂನಿಯನ್ನವರು ಶನಿವಾರ ಭಾನುವಾರ ಆಫೀಸಿಗೆ ಯಾವಾಗ ನಿಮ್ಮ ವರ್ಕರ್ಸ್ಗೆ ಕೆಲಸ ಇಲ್ಲ ಅವ್ರನ್ನ ಕರೆದು ಒಂದು 20-50 ಅರ್ಜಿಗಳು ಒಟ್ಟಿಗೆ ತಂದು ಕೊಡ್ತಾರೆ. ಅವ್ರ ಆಫೀಸಲ್ಲಿ ಜನ ಇರ್ತಾರೆ, ಅರ್ಜಿಗಳನ್ನ ನೀಟಾಗಿ ಫಿಲ್ಅಪ್ ಮಾಡಿ ಪ್ರತಿಯೊಂದು ತಂದು ಕೊಡ್ತಾರೆ. ಇಂಡಿವಿಜುವಲ್ ಬರೋನಿಗೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಒಂದಿಲ್ಲ ಒಂದು ದಾಖಲೆ ತಂದಿರಲ್ಲ, ಮತ್ತೆ ವಾಪಸ್ ಹೋಗಿ ಬರಬೇಕು, ನಾವ್ಯಾಕೆ 3 ಸರಿ ಅಲಿಬೇಕು ಅನ್ನೋದು ವರ್ಕರ್ ಚಿಂತೆ. ಈ ತರ ಆಗಿರೋದ್ರಿಂದ ಇಂಡಿವಿಜುವಲ್ ತುಂಬಾ ಕಷ್ಟಪಟ್ಟು ರಿಜಿಸ್ಟರ್ ಮಾಡ್ಕೋತಾರೆ. ಯೂನಿಯನ್ ಇಂದ ಜಾಸ್ತಿ ರಿಜಿಸ್ಟ್ರೇಷನ್ ಆಗಿದೆ. ಅದಕ್ಕೂ ಆಮೇಲೆ ಪಕ್ಷಗಳಿಗೂ ಯೂನಿಯನ್ಗಳಿಗೂ ಇಂಡಿವಿಜುವಲ್ ರಿಜಿಸ್ಟ್ರೇಷನ್ಗೂ ಯಾವುದಕ್ಕೂ ನಮ್ಮಲ್ಲಿ ತಾರತಮ್ಯ ಇಲ್ಲ. ಎಲ್ಲರೂ ಬಂದು ರಿಜಿಸ್ಟರ್ ಮಾಡ್ಕೋಬಹುದು. ಈಗಂತೂ ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ. ಎಂಟ್ರಿ ಆದ ಲೈನಲ್ಲೇ ನಿಮಗೆ ಕಾರ್ಡ್ಗಳು ಬರ್ತವೆ. ಈ ಜಾತಿ ಆಧಾರದ ಮೇಲೆ, ಪಕ್ಷದ ಆಧಾರದ ಮೇಲೆ, ಯೂನಿಯನ್ ಆಧಾರದ ಮೇಲೆ ರಿಜಿಸ್ಟ್ರೇಷನ್ ನಮ್ಮ ಇಲಾಖೆಯಲ್ಲಿ ಈವರೆಗೆ ಮಾಡಿಲ್ಲ, ಮಾಡೋದು ಇಲ್ಲ. ಅವ್ರದ್ದು ಬೇಗ ಯಾಕೆ ಆಗ್ತದೆ ಅಂತ ನಿಮಗೆ ನಾನೀಗ ಯಾಕೆ ತಿಳಿಸಿದೆ ಅಂದ್ರೆ, ಅವರಲ್ಲಿ ಸ್ಟಾಫ್ ಇರ್ತಾರೆ 2-3 ಜನ, ಅವ್ರು ಕೂತ್ಕೊಂಡು ಪೂರ್ತಿ ಅರ್ಜಿ, ಅವ್ರಿಗೆ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ಅವರು ಎಲ್ಲಾ ಕಡೆದ ಅರ್ಜಿ ಹಾಕಿ ಪೂರ್ತಿ ಅರ್ಜಿ ಕರೆಕ್ಟಾಗಿ ಫಿಲ್ಅಪ್ ಮಾಡ್ಕೊಡ್ತಾರೆ. ಅವ್ರಿಗೆ ಆಗುತ್ತೆ ಅಷ್ಟೇ. ನೀವು ಅದನ್ನ ನೀಟಾಗಿ, ನಮ್ಮಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಜುಕೇಶನ್ ಕೊರತೆ ಇಲ್ಲ. 7ನೇ ಕ್ಲಾಸ್ ಓದಿದವರು ನೀಟಾಗಿ ಅರ್ಜಿ ಫಿಲ್ಅಪ್ ಮಾಡ್ಬೋದು. ನೀವೇ ತಗೊಳ್ಳಿ. ಯಾರು ಕನ್ಸ್ಟ್ರಕ್ಷನ್ ವಾಹನ ಅಂದ್ರೆ ಈ ಪಿಕಪ್ ಗಾಡಿಗಳು, ಸಾಮಾನು ತಗೊಂಡೋಗೋ ಗಾಡಿಗಳು, ಆಪೆ ಗಾಡಿಗಳಲ್ಲಿ ಓವರ್ಲೋಡಿಂಗ್ ಜನರನ್ನ ಕರ್ಕೊಂಡು ಹೋಗೋದು, ಆಮೇಲೆ ಈ JCB ಮಿಷಿನ್ ಮುಂದೆ ಒಂದು ಇದಿರುತ್ತಲ್ಲ,
ಬಕೆಟಲ್ಲಿ ಕೂರಿಸ್ಕೊಂಡು ಜನನ ಕರ್ಕೊಂಡು ಹೋಗೋದು. ಇದನ್ನೆಲ್ಲ ಯಾರು ನೋಡಿದ್ರು ಗೊತ್ತಾ? ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ನೋಡಿ ಅವರಿಗೆ ಸಿಟ್ಟು ಬಂದು ಎಲ್ಲ 30 ಜಿಲ್ಲೆಗಳಲ್ಲಿ ಎಲ್ಲ ಜಡ್ಜಸ್ಗಳಿಗೆ, ಇಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಯಾರು ಇರ್ತಾರೆ ಅವ್ರ ಸ್ಟಾಫ್ಗಳಿಗೆ ಹೋಗಿ ಎಲ್ಲೆಲ್ಲಿ ಹಿಂಗೆ ಮಾಡ್ತಿದ್ದಾರೆ ಎಲ್ಲರದ್ದು ಫೋಟೋ ತೆಗೆಸಿ ಅಂತ ಹೇಳಿದ್ರು. ತೆಗೆದು ಅವರೇನೆ ಲೀಗಲ್ ಸರ್ವಿಸ್ ಸೆಕ್ರೆಟರಿ ಮೂಲಕ ಒಂದು ಕೇಸ್ ಹಾಕ್ಸ್ಬಿಟ್ಟಿದ್ದಾರೆ. ಈಗ ನಮ್ಮ ಕತೆ ಏನಾಗಿದೆ ಅಂದ್ರೆ, ಪ್ರತಿ ಒಂದು ವಾಹನ ನೋಡಿ ನೋಡಿ ನಾವು ಸಾಗಬೇಕಾಗುತ್ತೆ. ಮುಂದೆ ಯಾರಾದರೂ ಸರಕು ಸಾಗಾಣಿಕೆ ವಾಹನದಲ್ಲಿ ಸಾಗಿಸ್ತಾ ಇದ್ದಾರೆ ಮನುಷ್ಯರನ್ನಂದ್ರೆ ನಮ್ಮ ಮೇಲೆ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ನಮ್ಮ ಮೇಲೆ ಸಮಸ್ಯೆ ಆಗದೆ ಇರೋಂಗೆ ನೀವು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ. ಯಾವುದೇ ಸರಕು ಸಾಗಾಣಿಕೆ ವಾಹನದಲ್ಲಿ ಮನುಷ್ಯರು ಹೋಗೋದು ಬೇಡ. ಅದು ಪ್ರಾಬ್ಲಮ್ ಯಾಕೆ ಅಂದ್ರೆ, ಇದು ಹೋದ್ರೆ ಏನು ತೊಂದರೆ ಇರಲಿಲ್ಲ. ಈಗ ಅವ ಬಿದ್ದ ಅಂತ ಇಟ್ಕೊಳ್ಳಿ, ದಾರಿಯಲ್ಲಿ ಹೋದಾಗ ಬಿದ್ದ, ನಯಾ ಪೈಸೆ ಪರಿಹಾರ ಸಿಗೋದಿಲ್ಲ. ಈಗ ಬಸ್ಸಿಂದ ನೀವು ಬಿದ್ರಿ ಅಂದ್ರೆ ಅದು ಪ್ರಯಾಣಿಕರು ಸಾಗಿಸುವ ವಾಹನ, ನಿಮಗೆ ಇನ್ಶೂರೆನ್ಸ್ ಕೊಡ್ತಾರೆ, ಹೋಗ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನೋ ತೀರ್ಕೊಂಡ್ರು ಫ್ಯಾಮಿಲಿ ಮೆಂಬರ್ಸ್ಗೆ ದುಡ್ಡು ಕೊಡ್ತಾರೆ. ಆದ್ರೆ ಸರಕು ಸಾಗಾಣಿಕೆ ವಾಹನದಲ್ಲಿ ಮನುಷ್ಯರು ಸಾಗಿಸಿದ್ರೆ ಏನು ಬರೋದಿಲ್ಲ. ಯಾಕಂದ್ರೆ ಅಲ್ಲಿರೋದೇನು, ಡ್ರೈವರು, ಕಂಡಕ್ಟರ್, ಕ್ಲೀನರ್, ಇವರಿಗೆ ಮಾತ್ರ ಇನ್ಶೂರೆನ್ಸ್. ನಿಮ್ಮನ್ನು ನಂಬಿದ್ದ ನಿಮ್ಮ ಪರಿವಾರಕ್ಕೆ ಏನು ಸಿಗೋದಿಲ್ಲ, ಬಹಳ ತೊಂದರೆ ಆಗುತ್ತೆ. ಇದು ಒಂದೇ ಉದ್ದೇಶಕ್ಕೆ ಚೀಫ್ ಜಸ್ಟಿಸು ಇಡೀ ಕರ್ನಾಟಕದಲ್ಲಿ ಇದು ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಹೇಳಿದ್ದಾರೆ. RTO ಪೊಲೀಸ್ ಕೇಸ್ ಹಾಕ್ತಾರೆ. ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ನೀವು ನಿಮ್ಮ ಫ್ರೆಂಡ್ಸು ಯಾರಾದರೂ ಕಟ್ಟಡ ಕಾರ್ಮಿಕರು ಜಾಸ್ತಿ ಈ ಕೆಲಸ ಮಾಡೋದು, ಕಟ್ಟಡ ಕಾರ್ಮಿಕರು ಮಣ್ಣಿನ ಗಾಡಿಯಲ್ಲಿ, ಕಲ್ಲಿನ ಗಾಡಿಯಲ್ಲಿ ತಾವು ಸಹ ನಿಂತ್ಕೊಂಡು ಸಾಗಿಸ್ತಾ ಇರ್ತಾರೆ. ಯಾರಾದ್ರೂ ನೋಡಿದ್ರೆ ಕೇಸ್ ಆಗಿದೆ ಕೋರ್ಟಲ್ಲಿ, ಕೋರ್ಟ್ನವ್ರು ಬರ್ತಾ ಇದ್ದಾರೆ, ಇಷ್ಟು ನೀವು ಅವರಿಗೆ ಮಾಹಿತಿ ಕೊಟ್ರೆ ನಮಗೆ ನಿಮ್ಮಿಂದ ಹೆಲ್ಪ್ ಅಂತ ಹೇಳಿದೆ. ನಾನು 18ರಿಂದ 40 ವರ್ಷದವರಾದ್ರೆ ಅವ್ರು ಅಲ್ಲಿ ನೋಂದಣಿ ಮಾಡ್ಬೋದು. ಟೈಲರಿಂಗ್ನವರಿಗೆ ಅಂಬೇಡ್ಕರ್ ಒಳ್ಳೆ ಪ್ರಶ್ನೆ, ನಾನು ಅದನ್ನ ಯಾರು ಇರ್ಲಿಕ್ಕಿಲ್ಲ ಅಂತ ಒಂಚೂರು ಇದು ಮಾಡಿದೆ ಅಷ್ಟೇನೆ. ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಅಂತ ಈ ವರ್ಷ ಸ್ಟಾರ್ಟ್ ಆಗಿದೆ. ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಲ್ಲಿ ಟೈಲರ್ಸು, ಮೆಕ್ಯಾನಿಕ್ಸು, ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಫ್ಲ್ಯಾಟಲ್ಲಿ ಕೆಲಸ ಮಾಡೋರು, ವರ್ಕರ್ಸು ಅವರು, ಆಮೇಲೆ ಅಗಸರು, ಅಕ್ಕಸಾಲಿಗರು, ಕಮ್ಮಾರರು, ಕ್ಷೌರಿಕರು, ಇವರಿಗೆಲ್ಲನೂ ಅಂಬೇಡ್ಕರ್ ಸಹಾಯ ಹಸ್ತದಲ್ಲಿ ನೋಂದಣಿ ಯೋಜನೆ ಒಂದು ಸ್ಟಾರ್ಟ್ ಆಗಿದೆ. ನೀವು ಈಗ ಏನು ಅದಕ್ಕೆ ಫೀಸ್ ಏನು ಕಟ್ಟಂಗಿಲ್ಲ. ನಮ್ಮ ಆಫೀಸಿಗೆ ಬಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಕೊಡೋದು. ಒಂದು ಫೋಟೋ, ಆಧಾರ್ ಕಾರ್ಡ್ 2 ತಗೊಂಡು ಬಂದರೆ ನಮ್ಮ ಆಫೀಸಿಗೆ ಬಂದು ಫಿಲ್ಅಪ್ ಮಾಡಿ ಕೊಡೋದು. ನಾವು ಸರ್ಕಾರಕ್ಕೆ ಕಳಿಸ್ತೇವೆ. ನಿಮಗೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ನೋಂದಣಿ ಒಂದು ಕಾರ್ಡ್ ಸಿಗ್ತದೆ. ಈ ಕಾರ್ಡಲ್ಲಿ ಈ ವರ್ಷ ಸ್ಕೀಮ್ ಸ್ಟಾರ್ಟ್ ಆಗಿದೆ. ಈ ವರ್ಷ ಅದನ್ನು ಸರ್ವೆ ಮಾಡಿ ನೆಕ್ಸ್ಟ್ ಇಯರಿಂದ PF ಕೊಡೋ ಯೋಜನೆ ಇದೆ. ಅದಾದ ನಂತರ, ಯಾಕೆಂದರೆ ನಿಮಗೆ PF ಸಿಗೋದಿಲ್ಲ, ಮನೆಯಲ್ಲಿ ಟೈಲರಿಂಗ್ ಮಾಡ್ತಾರೆ, ಅವ್ರಿಗೇನು ಸಿಗೋದಿಲ್ಲ ಸೌಲಭ್ಯ. PF ಸೌಲಭ್ಯ ಕೊಡುವ ಯೋಜನೆಯನ್ನು ಮುಂದಕ್ಕೆ ಪ್ರಾರಂಭಿಸ್ತೀವಿ. ಫಸ್ಟು ಎಷ್ಟು ಜನ ಅಂತ ನಮಗೆ ಗೊತ್ತಾಗಬೇಕು ಸರ್ಕಾರಕ್ಕೆ ಅಂತ ಇದೆ. ಹಾಗಾಗಿ ನಮ್ಮಲ್ಲಿ ಈಗ 4000 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಮಂಗಳೂರಲ್ಲಿ ಆಲ್ರೆಡಿ. ಟೈಲರ್ಸು ಪ್ಲಸ್ ಮನೆ ಕೆಲಸದವರು, ಹಮಾಲಿಗಳು, ಮೆಕ್ಯಾನಿಕ್ಗಳು, ಕ್ಷೌರಿಕರು, ಕಮ್ಮಾರು, ಕುಂಬಾರು, ಹೀಗೆಲ್ಲ ಸೇರಿ 4000 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅರ್ಜಿಗಳು ಕಚೇರಿಯಲ್ಲಿದೆ. ನಿಮ್ಮ ಯಾರಾದರೂ ಒಬ್ರು ಬಂದ್ರೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಅರ್ಜಿ ಕೊಡ್ತೇನೆ, ಫಿಲಪ್ ಮಾಡಿ ತಂದು ನನಗೆ ಕೊಟ್ರೆ ಸಾಕು.